ನಮಸ್ಕಾರ. ಅಸ್ತ್ರ ಗ್ರೂಪ್ ಪ್ರೆಸೆಂಟ್ಸ್ ಸುದ್ದಿಗೊಂದು ಗುದ್ದು ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಪವರ್ಡ್ ಬೈ ಮುಕುಂದ್ MGM ರಿಯಾಲಿಟಿ, ಕೋ ಸ್ಪಾನ್ಸರ್ ಬೈ BDG ಎಂಟರ್ಪ್ರೈಸಸ್, ಮಾಸ್ಟರ್ ಪ್ಲಾನರಿ ಗ್ರೂಪ್ಸ್. ಇವತ್ತಿನ ಸುದ್ದಿಗೊಂದು ಗುದ್ದು ವಿಚಾರದಲ್ಲಿ ಜಾಲತಾಣ ಪೋಸ್ಟ್ ಶಂಕಿತ FIR ಈ ಬಗ್ಗೆ ವರದಿ ಇದೆ, ನೋಡ್ಕೊಂಡು ಬನ್ನಿ. ಇತ್ತೀಚೆಗೆ ಬಜ್ಪೆಯಲ್ಲಿ ದುಷ್ಕರ್ಮಿಗಳಿಂದ ಹತ್ಯೆಗೀಡಾದ ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣದಲ್ಲಿ ಘಟನಾ ಸ್ಥಳದಲ್ಲಿ ಕಾಣಿಸಿಕೊಂಡ ಬುರ್ಖಾಧಾರಿ ಮಹಿಳೆಯರನ್ನ ಯಾಕೆ ಬಂಧಿಸಿಲ್ಲ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಅವರನ್ನ ಉದ್ದೇಶಿಸಿ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಶ್ನಿಸಿದ್ದ ಹಿಂದೂ ನಾಯಕಿ ಬಿಜೆಪಿ ಮಹಿಳಾ ಮೋರ್ಚಾ ರಾಜ್ಯ ಕಾರ್ಯದರ್ಶಿ, ಮಂಗಳೂರು ಮಹಾನಗರ ಪಾಲಿಕೆಯ ನಿಕಟಪೂರ್ವ ಸದಸ್ಯೆ ಶ್ವೇತಾ ಪೂಜಾರಿ ಮೇಲೆ FIR ದಾಖಲಾಗಿದೆ. ಈ ಬಗ್ಗೆ ವ್ಯಾಪಕ ಖಂಡನೆ ಕೂಡ ವ್ಯಕ್ತವಾಗುತ್ತಿದೆ. ಸುಹಾಸ್ ಶೆಟ್ಟಿ ಹತ್ಯೆಯ ಸಂದರ್ಭ ಹಂತಕರ ಜೊತೆ ಮಾತನಾಡಿದ್ದ ಇಬ್ಬರು ಬುರ್ಖಾಧಾರಿ ಮಹಿಳೆಯರ ಬಗ್ಗೆ ವ್ಯಾಪಕ ಅನುಮಾನ ವ್ಯಕ್ತವಾಗಿತ್ತು. ಈ ವೇಳೆ ಶ್ವೇತಾ ಪೂಜಾರಿ ಅವರು ಫೇಸ್ಬುಕ್ ಪೋಸ್ಟ್ನಲ್ಲಿ ಬುರ್ಖಾಧಾರಿ ಮಹಿಳೆಯರನ್ನ ಯಾಕೆ ಬಂಧಿಸಿಲ್ಲ, ದಕ್ಷಿಣ ಕನ್ನಡ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಈ ಬಗ್ಗೆ ಯಾಕೆ ಮಾತನಾಡುತ್ತಿಲ್ಲ ಎಂಬರ್ಥದಲ್ಲಿ ಪೋಸ್ಟ್ ಮಾಡಿದ್ರು. ಇದನ್ನೇ ಮುಂದಿಟ್ಟುಕೊಂಡು ಕಾಂಗ್ರೆಸ್ ಸದಸ್ಯರೋರ್ವರು ಪೊಲೀಸರಿಗೆ ದೂರು ನೀಡಿದ್ದು, ದೂರು ದಾಖಲಾಗುತ್ತಿದ್ದಂತೆ ಪೊಲೀಸರು ಶ್ವೇತಾ ಪೂಜಾರಿಯ ಮೇಲೆ FIR ದಾಖಲಿಸಿದ್ದಾರೆ. ವೀಕ್ಷಕರೇ, ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆದಂಥ ಪೋಸ್ಟ್ ಏನಿದೆಯೋ ಅದರ ಬಗ್ಗೆನೇ ಇವತ್ತು ಮಾತನಾಡಲಿಕ್ಕಿದ್ದೇವೆ. ನನ್ನ ಜೊತೆಗೆ ಹಿರಿಯ ಪತ್ರಕರ್ತರಾದಂಥ ಮೋಹನ್ ಬೋಳಂಗಡಿ ಸರ್ ಇದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಸಾಮಾಜಿಕ ಜಾಲತಾಣದಲ್ಲಿ ಮೊನ್ನೆಯಿಂದಲೂ ಇಂಥ ಅವಹೇಳನಕಾರಿ, ಪ್ರಚೋದನಕಾರಿ ಹೇಳಿಕೆಯನ್ನು ನಡೀತಾ ಇದೆ. ಇದರ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ನೋಡಿ, ಸುಹಾಸ್ ಶೆಟ್ಟಿ ಇವರನ್ನು ಅತ್ಯಂತ ಬರ್ಬರ್ ರೀತಿಯಲ್ಲಿ ಕೊಲೆ ಮಾಡಿದ ನಂತರ ಎರಡು ಸೈಡ್ನಿಂದ ಹಲವಾರು ಪೋಸ್ಟುಗಳು ಕ್ರಿಯೇಟ್ ಆಗಿದೆ. ಆ ಸಂಬಂಧವಾಗಿ ಪೊಲೀಸರು ಕೇಸು ದಾಖಲಿಸಿಕೊಂಡಿದ್ದಾರೆ, ತನಿಖೆ ನಡೆಸ್ತಾ ಇದ್ದಾರೆ. ಈಗಾಗಲೇ ಹಲವು ಮಂದಿಯನ್ನು ಬಂಧಿಸಿದ್ದಾರೆ. ಇನ್ನೂ ಕೆಲವರು ಆ ಪ್ರಕರಣದಲ್ಲಿ ಶಾಮೀಲಾಗಿದ್ದಾರೆ. ಅಂಥವರ ಬಗ್ಗೆ ಮಾಹಿತಿಗಳಿವೆ. ಅದನ್ನು ಪೊಲೀಸರು ಮುಂದಿನ ಕ್ರಮ ಕೈಗೊಳ್ಳುತ್ತಾರೆ. ಇಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಮತ್ತು BJP ಕಾರ್ಯಕರ್ತರು ಪರಸ್ಪರ ಕೆಸರಾಟಕ್ಕೆ ಕೊಡ್ತಿದ್ರು. ಯಾಕಂದರೆ ಸುಹಾಸ್ ಶೆಟ್ಟಿ ಹಿಂದೂ ಪರ ಸಂಘಟನೆಯಲ್ಲಿ ಗುರುತಿಸಿಕೊಂಡಿದ್ದವರು. ಅವರ ಮೇಲೆ ಹಿಂದೆ ರೌಡಿ ಶೀಟ್ ಇತ್ತು, ಈಗಲೂ ಇದೆ. ಅವರ ಮೇಲೆ ಎರಡೆರಡು ಕೊಲೆ ಪ್ರಕರಣಗಳು ದಾಖಲಾಗಿದ್ದವು. ಈ ವಿಚಾರದಲ್ಲಿ ಅವರು ಹಿಂದುತ್ವದ ಮುಖಂಡ ಅಲ್ಲ, ಅವರನ್ನು ಹಿಂದುತ್ವದ ಮುಖಂಡ ಅಂತ ಹೇಳಿ ಪ್ರೊಜೆಕ್ಟ್ ಮಾಡಿ ಅದರಲ್ಲಿ ರಾಜಕೀಯ ಲಾಭ ಪಡ್ಕೊಳ್ಳಲಿಕ್ಕೆ BJPಯವರು ಪ್ರಯತ್ನ ಪಡ್ತಾ ಇದ್ದಾರೆ. ಕಾಂಗ್ರೆಸ್ಸಿನವರು ಸಹ ಅನಿವಾರ್ಯ ಕಾರಣಗಳಿಂದಾಗಿ ಅವರ ಮೇಲೆ ಪ್ರಕರಣಗಳು ದಾಖಲಾಗಿವೆ. ಆ ಸಂದರ್ಭದಲ್ಲಿ ಅವರು ಹಿಂದುತ್ವದ ಪರವಾಗಿ ಹೋರಾಟ ನಡೆಸಿದ್ದಾರೆ. ಅದೇ ಕಾರಣಕ್ಕಾಗಿ ಅವರನ್ನು ಅನ್ಯಕೋಮಿನ ಯುವಕರು ಯೋಜಿತ ರೀತಿಯಲ್ಲಿ ಹತ್ಯೆ ಮಾಡಿದ್ದಾರೆ. ಇದು ಒಂದು ಆರ್ಗನೈಸ್ಡ್ ಕ್ರೈಮ್. ಆದ್ದರಿಂದ ಈ ಪ್ರಕರಣವನ್ನು NIAಗೆ ವಹಿಸಬೇಕು ಅಂತೇಳಿ BJPಯವರು ಒತ್ತಾಯ ಮಾಡಿಕೊಂಡು ಅದನ್ನು ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆಗೆ ಅರಿಯಬಿಟ್ರು. ಈ ಸಾಮಾಜಿಕ ಜಾಲತಾಣ ಅಂತ ಹೇಳಿದ ಕೂಡಲೇ ಅದು ವರ್ಲ್ಡ್ ವೈಡ್ ಹೋಗುವಂತಹ ಒಂದು ವ್ಯವಸ್ಥೆ, ಮಾಧ್ಯಮ ವ್ಯವಸ್ಥೆ. ಯಾರು ಏನೋ ಪೋಸ್ಟ್ ಹಾಕಿದರೂ ಸಹ ಅದು ಅವನ ಒರಿಜಿನಲ್ ಐಡಿಯಲ್ಲಿ ಹಾಕಿದರೆ ಮಾತ್ರ ಇಂಥವು ಹಾಕಿದ್ದಾನೆ ಅಂತೇಳಿ ಗುರುತು ಇಡ್ಲಿಕ್ಕೆ ಆಗೋದು. ಇಲ್ಲದೇ ಇದ್ದರೆ ಬೇರೆ ಬೇರೆ ಫೇಕ್ ಐಡಿಗಳನ್ನು ಕ್ರಿಯೇಟ್ ಮಾಡಿ, ಒಬ್ಬೊಬ್ಬ 10 ಫೇಕ್ ಐಡಿಗಳನ್ನು ಕ್ರಿಯೇಟ್ ಮಾಡಿ ಇಂಥ ಒಂದು ಸಾಮಾಜಿಕ ಅಶಾಂತಿಯನ್ನು ಸೃಷ್ಟಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದ್ದರಿಂದ ಪೊಲೀಸ್ ಇಲಾಖೆ ಏನು ಮಾಡ್ತಾ ಇದೆ ಅಂತ ಹೇಳಿದರೆ, ಅಂತಹ ಐಡಿಗಳನ್ನು ಪತ್ತೆ ಹಚ್ಚುವಂಥದ್ದು ಮತ್ತು ಸಾಮಾಜಿಕವಾಗಿ ಕ್ಷೋಭೆಯನ್ನು ಉಂಟು ಮಾಡುವಂಥ ಪ್ರವೃತ್ತಿ ಯಾರಿಗೆ ಹೊಂದಿದ್ದಾರೋ ಅಂಥವರನ್ನು ಗುರುತಿಸುವಂಥ ಕೆಲಸವನ್ನು ಮಾಡ್ತಾ ಇದೆ. ಇಂತಹ ಸಂದರ್ಭದಲ್ಲೇ ದಿನೇಶ್ ಗುಂಡೂರಾವ್ ಅವರು ರಾಜ್ಯದ ಸಚಿವರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು
ಇವರ ಬಗ್ಗೆ ಅವಹೇಳನಕಾರಿಯಾಗಿ ಪೋಸ್ಟ್ ಮಾಡಿದ್ದಾರೆ ಅಂತ ಹೇಳಿ ನಿಕಟಪೂರ್ವ ಮಹಾನಗರ ಪಾಲಿಕೆಯ ಸದಸ್ಯೆ ಶ್ವೇತಾ ಪೂಜಾರಿ ಅವರ ಮೇಲೆ ಒಂದು ಸುರತ್ಕಲ್ ಠಾಣೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರೊಬ್ಬರು ನೀಡಿದ ದೂರಿನ ಆಧಾರದಲ್ಲಿ FIR ದಾಖಲಾಗಿದೆ. ಈ FIR ದಾಖಲು ಮಾಡಿಕೊಂಡಿರುವಂಥ ಪೊಲೀಸರು ಈಗ ಶ್ವೇತಾ ಪೂಜಾರಿ ಅವರಿಗೆ ಒಂದು ನೋಟಿಸ್ ಕೊಡ್ತಾರೆ ಮತ್ತು ಅವರ ಉತ್ತರವನ್ನು ನಿರೀಕ್ಷೆ ಮಾಡ್ತಾರೆ. ಮತ್ತು ಅದು ಆ FIR ದಾಖಲು ಮಾಡಿರುವುದು ಕಾನೂನು ಪ್ರಕಾರವಾಗಿ ಸರಿ ಇದೆಯೋ ಇಲ್ಲವೋ ಅನ್ನೋದರ ಬಗ್ಗೆ ತನಿಖೆ ಆಗುತ್ತೆ, ವಿಚಾರಣೆ ಆಗುತ್ತೆ. ತದನಂತರ ಶ್ವೇತಾ ಪೂಜಾರಿ ಅವರ ಮೇಲೆ ಏನು ಕಾನೂನು ಕ್ರಮ ಕೈಗೊಳ್ಳಬೇಕು ಅದರ ಬಗ್ಗೆ ನ್ಯಾಯಾಲಯ ತೀರ್ಮಾನ ಮಾಡ್ತದೆ. ಆದರೆ ಶ್ವೇತಾ ಪೂಜಾರಿ ಅವರೇ ಆ ಪೋಸ್ಟನ್ನು ಹಾಕಿದ್ದಾರೆ ಅಂತ ದೃಢಪಡಿಸಿಕೊಂಡು, ಯಾಕಂದರೆ ಅದು ಶ್ವೇತಾ ಪೂಜಾರಿ ಅವರ ಐಡಿಯಲ್ಲಿ ಹಾಕಿದಂಥ ಪೋಸ್ಟ್, ಅದನ್ನು ದೃಢಪಡಿಸಿಕೊಂಡು ಕಾಂಗ್ರೆಸ್ ಕಾರ್ಯಕರ್ತೆಯೊಬ್ಬರು ಅವರ ಮೇಲೆ ದೂರು ನೀಡಿದರು. ಇಲ್ಲಿ ಶ್ವೇತಾ ಪೂಜಾರಿ ಅವರು ಪ್ರಶ್ನೆ ಮಾಡಿರುವುದು ಸಚಿವ ದಿನೇಶ್ ಗುಂಡೂರಾವ್ ಅವರ ಬಗ್ಗೆ. ಆದ್ದರಿಂದ ದೂರುದಾರರಿಗೂ ದಿನೇಶ್ ಗುಂಡೂರಾವ್ ಅವರಿಗೂ ಕೇವಲ ರಾಜಕೀಯ ಸಂಬಂಧ ಮಾತ್ರ ಇರುವುದು. ಯಾಕಂದ್ರೆ ಇಬ್ಬರು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಅವರು ಮಂತ್ರಿಗಳಾಗಿದ್ದಾರೆ, ಇವರು ಕಾರ್ಯಕರ್ತರಾಗಿದ್ದಾರೆ. ಆದ್ದರಿಂದಾಗೆ ಅವರಿಗೆ ಅವರ ಪಕ್ಷದ ಮುಖಂಡರು ಮತ್ತು ರಾಜ್ಯ ಸರ್ಕಾರದ ಸಚಿವರ ಮೇಲೆ ಆ ರೀತಿಯಾಗಿ ಅವಹೇಳನಕಾರಿಯಾಗಿ ಪೋಸ್ಟ್ ಹಾಕಿದರ ಬಗ್ಗೆ ಅವರಿಗೆ ಮನಸ್ಸಿಗೆ ಬೇಸರ ಆಗಿದೆ. ಆದ್ದರಿಂದ ಅವರು ಹೋಗಿ ದೂರು ಕೊಟ್ಟಿದ್ದಾರೆ. ಪೊಲೀಸರು ಕೇಸು ದಾಖಲು ಮಾಡಿಕೊಂಡಿದ್ದಾರೆ. ಈಗ ಪ್ರಶ್ನೆ ಇರುವುದು ಇಲ್ಲಿ, ದಿನೇಶ್ ಗುಂಡೂರಾವ್ ಅವರಿಗೆ ಅವಹೇಳನ ಆಗಿದೆ ಅಂತ ಹೇಳಿ ಕಾಂಗ್ರೆಸ್ ಕಾರ್ಯಕರ್ತರೊಬ್ಬರು ನೀಡಿದಂತಹ ದೂರನ್ನು ಪೊಲೀಸರು ಕಾನ್ಸಿಗೇಬಲ್ ತೆಗೆದುಕೊಂಡು FIR ದಾಖಲು ಮಾಡಬಹುದಾ ಎನ್ನುವ ಪ್ರಶ್ನೆ. ಸ್ವತಃ ದಿನೇಶ್ ಗುಂಡೂರಾವ್ ಅವರೇ ದೂರು ಕೊಟ್ಟಿದ್ದರೆ ಅವರು ಆ ದೂರನ್ನು ಸ್ವೀಕರಿಸಿ FIR ಮಾಡಬಹುದು. ಈಗ ಒಬ್ಬರ ಪರವಾಗಿ ಇನ್ನೊಬ್ಬರು ದೂರು ಕೊಡಲಿಕ್ಕೆ ಅವಕಾಶಗಳು ಕಾನೂನಲ್ಲಿದೆಯಾ ಎನ್ನುವುದನ್ನು ಪರಿಶೀಲನೆ ಮಾಡಬೇಕು. ಆದರೆ ಪೊಲೀಸರು ಏನು ಮಾಡಿದ್ದಾರೆ ಅಂತ ಹೇಳಿದರೆ, ಜಿಲ್ಲಾ ಉಸ್ತುವಾರಿ ಸಚಿವರು ಅವರ ಪರವಾಗಿ ಒಬ್ಬರು ದೂರು ಕೊಟ್ಟ ಕೂಡಲೇ ಇವರು FIR ಮಾಡಿದ್ದಾರೆ. FIR ಮಾಡಿದ ಕೂಡಲೇ ಅದರಲ್ಲಿ ಆಕ್ಷನ್ ಆಗಿದೆ ಅಂತಲ್ಲ ಹೇಳುವುದು ನಾನು, ಆದರೆ ಆಕ್ಷನ್ ಆಗುವಂಥ ಸಾಧ್ಯತೆಗಳು ಇರ್ತದೆ. ಬಂಧನ ಮಾಡುವುದಾ, ನ್ಯಾಯಾಲಯಕ್ಕೆ ಹಾಜರುಪಡಿಸುವುದಾ, ಬೇರೆ ಬೇರೆ ರೀತಿಯಲ್ಲಿ ಅದರ ತನಿಖೆ ಹಂತದಲ್ಲಿ ಕೆಲವೊಂದು ಕಿರಿಕಿರಿಗಳು ಆಗುತ್ತೆ. ಆದ್ದರಿಂದ ಪೊಲೀಸರು ಇದು ಕಾನ್ಸಿಗೇಬಲ್ ಅಫೆನ್ಸ್ ಅಂತ ಹೇಳಿ ತೀರ್ಮಾನ ತೆಗೆದುಕೊಂಡು FIR ಮಾಡಿದ್ದಾರೆ ಅಂತ ಹೇಳಿದ್ರೆ ಇದರ ಮೇಲೆ ಒತ್ತಡ ಇದೆ ಅಂತ ಅರ್ಥ ಅಂತ ಹೇಳಿ. ಸ್ವತಃ ದಿನೇಶ್ ಗುಂಡೂರಾವ್ ಅವರೇ ಬಂದು ದೂರು ಕೊಡ್ತಾ ಇದ್ರೆ ಅವರು FIR ಮಾಡಬೇಕಿತ್ತು. ಆದರೆ ದಿನೇಶ್ ಗುಂಡೂರಾವ್ ಅವರ ಪರವಾಗಿ ಇನ್ನೊಬ್ಬರು ದೂರು ಕೊಟ್ಟಿರುವುದರಿಂದ ಅದನ್ನು FIR ಮಾಡಿರುವುದು. ನಿಮಗೆ FIR ಮಾಡುವುದು ಅಂತ ಹೇಳಿದರೆ ಎರಡೂ ಇದೆ. ಒಂದು ಕಾನ್ಸಿಗೇಬಲ್ ಅಫೆನ್ಸ್ಗಳಲ್ಲಿ FIR ಮಾಡುವುದು, ಅಂದರೆ ಹೊಡೆದಾಟ, ಬಡಿದಾಟ, ಕಳ್ಳತನ, ವಂಚನೆ, ದರೋಡೆ, ಇಂತಹ ಪ್ರಕರಣಗಳು ಮೇಲ್ನೋಟಕ್ಕೆ ನಿಮಗೆ ಅಪರಾಧ ಎನ್ನುವುದು ಗೋಚರ ಆಗುತ್ತೆ. ಇಟ್ ಇಸ್ ಎ ಕಾನ್ಸಿಗೇಬಲ್ ಅಫೆನ್ಸ್. ಅಂತಹ ಪ್ರಕರಣಗಳಲ್ಲಿ ಯಾರು ದೂರು ಕೊಟ್ಟರೂ ಕೇಸು ದಾಖಲು ಮಾಡಿಕೊಳ್ಳಲೇಬೇಕು. ಇಲ್ಲದಿದ್ದರೆ ಯಾರು ದೂರು ಕೊಡುವವರು ಇಲ್ಲ ಅಂತಾದ್ರೆ ಪೊಲೀಸರು ಸೋಮೋಟ ಆದರೂ ಕೇಸು ದಾಖಲು ಮಾಡಿಕೊಳ್ಬೇಕು. ಆಯ್ತಾ? ಆದರೆ ಕೆಲವೊಂದು ಅಪರಾಧಗಳು ಮೇಲ್ನೋಟಕ್ಕೆ ಗೋಚರವಾಗುವುದಿಲ್ಲ. ಇನ್ನೊಬ್ಬರ ಮನಸ್ಸಿಗೆ ಆದಂತ ಹಾನಿಯನ್ನು ನಿಮಗೆ ಗುರುತಿಸಲಿಕ್ಕೆ ಆಗುವುದಿಲ್ಲ. ಆದರೆ ಹಾನಿ ಆಗಬಹುದು, ಇಲ್ಲದ ಹಾನಿ ಆಗಿದೆ ಎನ್ನುವುದು ತೀರ್ಮಾನ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಇಂತಹ ಸಂದರ್ಭದಲ್ಲಿ ಅಂತಹ ಕಾನ್ಸಿಗೇಬಲ್ ಅಫೆನ್ಸ್, ನಾನ್ ಕಾನ್ಸಿಗೇಬಲ್ ಅಫೆನ್ಸ್, ನೇರ ಅಲ್ಲದೆ ಪರೋಕ್ಷ ರೀತಿಯಲ್ಲಿ ಅಪರಾಧಿಕ ಕೃತ್ಯಗಳನ್ನು ತೊಡಗಿಕೊಳ್ಳುವುದು, ಅದರಲ್ಲಿ ಪೊಲೀಸರು ಎರಡು ರೀತಿಯಲ್ಲಿ ಅದನ್ನು ತೀರ್ಮಾನಕ್ಕೆ ಬರ್ತಾರೆ. ಒಂದು NCR ಮಾಡುವಂಥದ್ದು. ನೇರವಾಗಿ NCR ಮಾಡಿದರೆ, ಕೆಲವೊಂದು ವಿಚಾರದಲ್ಲಿ ನೇರ NCR ಮಾಡಲಿಕ್ಕೂ ಬರೋದಿಲ್ಲ. NCR ಮಾಡಿದರೆ ಅವರು NCR ದಾಖಲಿಸಿಕೊಳ್ಬೇಕು. ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವರಿಗೆ ಒಂದು ಅಕ್ನಾಲಜ್ಮೆಂಟ್ ಕೊಡಬೇಕು. ಅದರಿಂದ ಯಾರ ಮೇಲೆ ದೂರು ಇದೆ
ಅವರನ್ನು ಠಾಣೆಗೆ ಕರೆಸಿ ಆ ದೂರಿನ ಬಗ್ಗೆ ವಿಚಾರಣೆ ಮಾಡಬೇಕು. ಸರ್, ಈಗ ಭರತ್ ಶೆಟ್ಟಿ ಅವರು ಮಾಧ್ಯಮದ ಮುಂದೆ ಒಂದು ಪ್ರತಿಕ್ರಿಯೆ ಮಾಡಿದ್ದಾರೆ, ಅದರ ಬಗ್ಗೆ ಒಂದು ನೋಡ್ಕೊಂಡು ಬರೋಣ. ನೋಡಿ, ಮಹಿಳೆಯ ಪಾತ್ರ ಇಷ್ಟ ತನಕ ಅವ್ರು ಕರೆಕ್ಟಾಗಿ ಹೇಳ್ತಾ ಇಲ್ಲ. ಎಲ್ಲ ಒಂದು ಕಡೆ ಕೆಲವರನ್ನು ಬಚಾವ್ ಮಾಡುವಂಥ ಕೆಲಸ ಇವರಿಂದ ಆಗ್ತಾ ಇದೆ. ಈ ಕೊಲೆಯ ಬಗ್ಗೆ ನೀವು ಪ್ರಶ್ನೆಗಳನ್ನು ಹಾಕಿದರೆ ನಿಮ್ಮ ಮೇಲೆ ಕೇಸ್ ಜಡಿತೇವೆ ಅನ್ನುವಂಥ ವ್ಯವಸ್ಥೆಯನ್ನು ಸರ್ಕಾರ ಮಾಡ್ತಾ ಇದೆ. ನೀವು ಆ ಕೇಸನ್ನು ಹಾಕಿ. ಸರ್ಕಾರ ಯಾಕೆ NIAಗೆ ಕೊಡಲಿಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದೆ? ನೀವು ಏನನ್ನು ಅಡಗಿಸಿಡ್ಲಿಕ್ಕೆ ನೋಡ್ತಾ ಇದ್ದೀರಿ? ನೀವು ಯಾರನ್ನು ಬಚಾವ್ ಮಾಡಲಿಕ್ಕೆ ನೋಡ್ತಾ ಇದ್ದೀರಿ ಅನ್ನುವುದೇ ನಮ್ಮ ಪ್ರಶ್ನೆ. ಈ ಇನ್ವೆಸ್ಟಿಗೇಷನ್ ಕೊನೆಯ ತನಕ ಸಹ ನಾವು ಇದನ್ನು ಫಾಲೋಅಪ್ ಮಾಡಿಯೇ ಮಾಡ್ತೀವಿ. ಸುಭಾಷ್ ಶೆಟ್ಟಿ ಕೇಸ್ನ ಮರ್ಡರ್ನಲ್ಲಿ ಸುಭಾಷ್ ಶೆಟ್ಟಿಯ ಕೊಲೆಯ ಪ್ರಕರಣ ಏನಿದೆ, ಇದರಲ್ಲಿ ನಾವು ಮೊದಲಿಂದ ಸಹ ಹೇಳ್ತಾ ಬಂದದ್ದೇನಂತ ಹೇಳಿದರೆ, ನೀವು NIAಗೆ ತನಿಖೆಗೆ ಇದನ್ನು ಒಳಪಡಿಸಿ ಅನ್ನುವಂಥ ವಿಷಯ. ಯಾಕಂದರೆ ಇದರ ಹಿಂದೆ PFIಯ ಕೈವಾಡ ಇದೆ ಅನ್ನುವಂಥ ಕಾರಣಕ್ಕಾಗಿ ಇವತ್ತು 3 ಜನರನ್ನು ಯಾರು ಎಕ್ಸ್ಟ್ರಾವಾಗಿ 8 ಜನರ ನಂತರ 3 ಜನರನ್ನು ಅರೆಸ್ಟ್ ಮಾಡಿದ್ದಾರೆ. ಅದರಲ್ಲಿ ಒಬ್ಬ ವ್ಯಕ್ತಿ ಚೊಟ್ಟೆ ನೌಶಾದ ಎನ್ನುವಂಥ ನೌಶಾದನ ಹೆಸರುವಂಥ ಒಬ್ಬ ವ್ಯಕ್ತಿ ಹಿಂದೆ ಸುಖಾನಂದ್ ಶೆಟ್ಟಿಯ ಕೊಲೆಯಲ್ಲಿ ಭಾಗಿಯಾದಂಥ ಒಬ್ಬ ವ್ಯಕ್ತಿ. ಸುಖಾನಂದ್ ಶೆಟ್ಟಿಯ ಕೊಲೆ ಯಾರು ಮಾಡಿದ ಅಂತ ಹೇಳಿದರೆ, PFIಯ ಹಿಂದಿನ ಸಂಸ್ಥೆ ಆದಂಥ KFD, ಕರ್ನಾಟಕ ಫಾರಂ ಫಾರ್ ಡಿಗ್ನಿಟರೀಸ್ ಏನೊಂದು ಹೆಸರಲ್ಲಿ ಆಗುವಂಥ ಸಂಸ್ಥೆ ಇತ್ತು. ನಂತರ ಅದು PFI ಆಯಿತು. ಆ KFDಯ ಮಾಡಿದಂಥ ಮರ್ಡರ್ನಲ್ಲಿ ಈ ನೌಶದ್ ಭಾಗಿಯಾಗಿದ್ದ. ಅವನೇ ಅದರ ಒಂದು ಸೂತ್ರಧಾರ ಅನ್ನುವಂಥ ಮಾತುಕತೆ ಸಹ ಎಲ್ಲ ಹೊರಗಡೆ ಇದೆ. ಅವನನ್ನು ಅರೆಸ್ಟ್ ಮಾಡಿದ್ದಾರೆ. ಹಾಗಾಗಿ ದಿಸ್ ಇಸ್ ಅ ಫಿಟ್ ಕೇಸ್ ಫಾರ್ ರೆಫರಿಂಗ್ ಇಟ್ ಟು NIAಗೆ ಕೊಡಲಿಕ್ಕೆ ಇದೊಂದು ಫಿಟ್ ಕೇಸ್. ನೀವು UAPA ಸೆಕ್ಷನನ್ನು ಏನೀಗ ಚಾರ್ಜ್ ಶೀಟನ್ನು ಮಾಡುವಂಥ ಸಂದರ್ಭದಲ್ಲಾದರೂ ಸಹ UAPA ಪ್ರಿವೆನ್ಷನ್ ಅನ್ಲಾಫುಲ್ ಆಕ್ಟಿವಿಟಿ ಪ್ರಿವೆನ್ಷನ್ ಆ್ಯಕ್ಟಿನ ಹಾಕಿದರೆ NIAಗೆ ಈ ಕೇಸನ್ನು ಕ್ಲೇಮ್ ಮಾಡಲಿಕ್ಕೆ ಅವಕಾಶ ಇದೆ. ನೀವು ಆ ಕೇಸನ್ನು ಹಾಕಿ. ಸರ್ಕಾರ ಯಾಕೆ NIAಗೆ ಕೊಡಲಿಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದೆ? ನೀವು ಏನನ್ನು ಅಡಗಿಸಿಡ್ಲಿಕ್ಕೆ ನೋಡ್ತಾ ಇದ್ದೀರಿ? ನೀವು ಯಾರನ್ನು ಬಚಾವ್ ಮಾಡಲಿಕ್ಕೆ ನೋಡ್ತಾ ಇದ್ದೀರಿ ಅನ್ನುವುದೇ ನಮ್ಮ ಪ್ರಶ್ನೆ. ನೋಡಿ, ಮಹಿಳೆಯ ಪಾತ್ರ ಇಷ್ಟ ತನಕ ಅವ್ರು ಕರೆಕ್ಟಾಗಿ ಹೇಳ್ತಾ ಇಲ್ಲ. ಎಲ್ಲ ಒಂದು ಕಡೆ ಕೆಲವರನ್ನು ಬಚಾವ್ ಮಾಡುವಂಥ ಕೆಲಸ ಇವರಿಂದ ಆಗ್ತಾ ಇದೆ. ಇದರಲ್ಲಿ ನಮ್ಮ ಕಾರ್ಪೊರೇಟ್ರು, ನಮ್ಮ ನಾಯಕ ವಿಕಾಸ್ ಪುತ್ರ ಇರ್ಬೋದು, ಶ್ವೇತಾ ಪೂಜಾರಿ ಅಂತವರು ಪ್ರಶ್ನೆಗಳನ್ನು ಫೇಸ್ಬುಕ್ಕಲ್ಲಿ ಕೇಳೋದಕ್ಕಾಗಿ ಅವ್ರ ಮೇಲೆ ಕೇಸನ್ನು ಹಾಕ್ತಾ ಇದ್ದಾರೆ. ಅಂದರೆ ನಾವು ಯಾರು ಸಹ ಈ ಬುರ್ಕಾಧಾರಿಗಳು ಯಾರಿದ್ದಾರೆ ಅಥವಾ ಉಳಿದ ವ್ಯಕ್ತಿಗಳು ಯಾರಿದ್ದಾರೆ ಅವ್ರ ಮೇಲೆ ಜಾಸ್ತಿ ಪ್ರಶ್ನೆಯನ್ನು ಹಾಕಬೇಡಿ. ಈ ಕೊಲೆಯ ಬಗ್ಗೆ ನೀವು ಪ್ರಶ್ನೆಗಳನ್ನು ಹಾಕಿದರೆ ನಿಮ್ಮ ಮೇಲೆ ಕೇಸ್ ಜಡಿತೇವೆ ಅನ್ನುವಂಥ ವ್ಯವಸ್ಥೆಯನ್ನು ಸರ್ಕಾರ ಮಾಡ್ತಾ ಇದೆ. ನಮ್ಮ ಧ್ವನಿಯನ್ನು ಅದುಮುವಂಥ ಕೆಲಸವನ್ನು ಪ್ರಯತ್ನವನ್ನು ಸರ್ಕಾರ ಮಾಡ್ತಾ ಇದೆ. ನಾವು ನಮ್ಮ ಪ್ರಶ್ನೆಗಳು ನಿರಂತರವಾಗಿ ಬಂದೇ ಬರ್ತದೆ. ಈ ಇನ್ವೆಸ್ಟಿಗೇಷನ್ ಕೊನೆಯ ತನಕ ಸಹ ನಾವು ಇದನ್ನು ಫಾಲೋಅಪ್ ಮಾಡಿಯೇ ಮಾಡ್ತೇವೆ. ನಿನ್ನೆ ಕೂಡ ಒಬ್ಬ ಕಾರ್ಪೊರೇಟರು ಅವರ ಬಗ್ಗೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ತೆಗೆದುಕೊಳ್ಳುವಂತಹ ಕ್ರಮಕ್ಕೆ ನಾವು ಬದ್ಧರಾಗಿ. ಒಂದು ನೀವು ಹೇಳಿದಾಗೆ ಎರಡು ವಿಚಾರ. ಶಾಂತಿಯ ತೋಟಕ್ಕೆ ಸಂಬಂಧಪಟ್ಟಾಗೆ ಲಾ ಅಂಡ್ ಆರ್ಡರ್ ಸಿಚುವೇಶನ್ ಯಾರು ಕೆಡವಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅವರ ಬಗ್ಗೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ತೆಗೆದುಕೊಳ್ಳುವಂತಹ ಕ್ರಮಕ್ಕೆ ನಾವು ಬದ್ಧರಾಗಿದ್ದೇವೆ. ಅದಕ್ಕಾಗಿ ಆಂಟಿ ಕಮ್ಯುನಲ್ ಒಂದು ಫೋರ್ಸಸ್ ಮಾಡ್ತೀವಿ, ಒಂದು ಸಮಿತಿ ಮಾಡಿ ಇಲ್ಲಿಂದ ಟಾಸ್ಕ್ ಫೋರ್ಸ್ ಅನ್ನ ಮಾಡ್ತೇವೆ ಅಂತೇಳಿ ಈಗಾಗಲೇ ಪರಮೇಶ್ವರ್ ಅವರು ಘೋಷಣೆಯನ್ನ ಮಾಡಿದ್ದಾರೆ. ಮತ್ತು ತಾವು ಹೇಳಿದಾಗೆ ಸ್ವಾಮಿ ವಿವೇಕಾನಂದ ಹೆಸರಿನಲ್ಲಿ ಏನು ಶಾಂತಿ ಸೌಹಾರ್ದತೆಗೆ ಸಂಬಂಧಪಟ್ಟಾಗ ಒಂದು ಟಾಸ್ಕ್ ಫೋರ್ಸ್ ಮಾಡಬೇಕಂತ ಹೇಳುವುದನ್ನು ಮುಂದಿನ 3ನೇ ವರ್ಷಕ್ಕೆ ಅದು ಜಾರಿ ಆಗ್ತದೆ ಅಂತ ಹೇಳುವುದನ್ನ ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಶಾಂತಿ ಸೌಹಾರ್ದತೆಯನ್ನು ಯಾರು ಕೆದಡ್ತಾರೆ, ಇವತ್ತು ಕೂಡ ನಿನ್ನೆ ಕೂಡ ಒಬ್ಬ ಕಾರ್ಪೊರೇಟರು ಬಹಳ ಒಂದು ಸಮಾಜಕ್ಕೆ ವಿರೋಧವಾಗಿರ್ತಕ್ಕಂಥ ರೀತಿಯಲ್ಲಿ ಮಾತಾಡಿದ್ದಾರೆ. ಅವರ ಬಗ್ಗೆ ಕೇಸ್ ರಿಜಿಸ್ಟರ್ ಆಗಿದೆ. ಇದು ಮಾಡ್ತಾ ಇರುವಂತಹದ್ದು ರಾಜಕೀಯ ಪಕ್ಷದ ಕೆಲವು ಪ್ರತಿನಿಧಿಗಳು ಅದನ್ನು ಪ್ರಯೋಜನ ತೆಗೆದುಕೊಳ್ಳಿಕ್ಕಾಗ್ತದೆ, ರಾಜಕೀಯವಾಗಿ ಲಾಭ ತೆಗೆದುಕೊಳ್ಳಿಕ್ಕಾಗಿ ಮಾಡ್ತಾರೆ ಹೊರತು ಬೇರೆ ಯಾವುದೇ ಉದ್ದೇಶ ಇಲ್ಲ. ಜನರಿಗೆ ಶಾಂತಿ ಬೇಕು, ನೆಮ್ಮದಿ ಬೇಕು, ಜನರಿಗೆ ಅಭಿವೃದ್ಧಿ ಆಗಬೇಕು. ಇವತ್ತು ರಾಜ್ಯದಲ್ಲಿ ಸಾಕಷ್ಟು ಕಾರ್ಖಾನೆಗಳು, ಸಾಕಷ್ಟು ಇನ್ವೆಸ್ಟ್ಮೆಂಟ್ ಬಂದಿದೆ. ಆದರೆ ನಮ್ಮ ಜಿಲ್ಲೆಗೆ ಬರದೇ ಇರಲಿಕ್ಕೆ ಕೆಲವೊಂದು ಕಾರಣಗಳು ಇರಬಹುದು. ಹಾಗಾಗಿ ಇದನ್ನು ಸರಿ ಮಾಡ್ತೇವೆ. ಖಂಡಿತವಾಗಿ ಇದನ್ನು ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ಮೊನ್ನೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ನಿರ್ದಾಕ್ಷಿಣ್ಯವಾಗಿ ಕ್ರಮ ತೆಗೆದುಕೊಳ್ತೇನೆ ಹೇಳಿದ್ದಾರೆ. ಮುಂದೆ ಅವರು ಈ ಜಿಲ್ಲೆಗೆ ಬಂದು ಈ ಜಿಲ್ಲೆಯಲ್ಲಿ ಮೀಟಿಂಗ್ ಅನ್ನು ನಡೆಸಿ, ರಿವ್ಯೂ ಮೀಟಿಂಗ್ ಅನ್ನು ನಡೆಸಿ, KDP ತರ ತಡೆಸಿ ಇದಕ್ಕೆಲ್ಲ ಫುಲ್ ಸ್ಟಾಪ್ ಹಾಕುವಲ್ಲಿ ಅವರು ಕ್ರಮ ತೆಗೆದುಕೊಳ್ತೇನೆ ಹೇಳಿದ್ದಾರೆ. ನಾವು ಅವರನ್ನ ಕರೆದಿದ್ದೇವೆ, ಸ್ವಾಗತ ಮಾಡಿ. ಸರ್, ಈಗಾಗಲೇ ಮಾಧ್ಯಮದ ಮುಂದೆ ಭರತ್ ಶೆಟ್ಟಿ ಮತ್ತು ಐವನ್ ಡಿಸೋಜ ಅವರು ಮಾತನಾಡಿದ್ದಾರೆ. ಇದರ ಬಗ್ಗೆ ಹೇಳುವುದಾದ್ರೆ ಸರ್?
ನೋಡಿ, ಭರತ್ ಶೆಟ್ಟಿ ಅವರು ಮಂಗಳೂರು ಉತ್ತರ ಕ್ಷೇತ್ರದ ಶಾಸಕರು. ಅವರ ಕ್ಷೇತ್ರ ವ್ಯಾಪ್ತಿಯ ಯುವಕ ಸುಹಾಸ್ ಶೆಟ್ಟಿ ಮರ್ಡರ್ ಆಗಿರೋದು. ಅಂತ ಮರ್ಡರ್ನಲ್ಲಿ ಯಾರು ಭಾಗಿಗಳಾಗಿದ್ದಾರೆ ಅವರು ಈ ಹಿಂದೆ ನಿಷೇಧಿತಗೊಂಡಿರುವಂಥ PFIನ ಸದಸ್ಯರು ಎನ್ನುವುದಂತೂ ಸಾಬೀತಾಗಿದೆ. ಅದರಲ್ಲಿ ಒಬ್ಬ ಪ್ರಮುಖ ಆರೋಪಿಯಾಗಿ ಗುರುತಿಸಿಕೊಂಡಿದ್ದಂತಹ ಚೊಟ್ಟೆ ನೌಶಾದನನ್ನು ಇತ್ತೀಚೆಗೆ ಪೊಲೀಸರು ಬಂಧಿಸಿದ್ದಾರೆ. ಅದು ಹಾಸನದಲ್ಲಿ ಹೋಟೆಲು ಮಾಡಿಕೊಂಡಿದ್ದ. ಈ ಹಿಂದೆ ಸುಖಾನಂದ ಶೆಟ್ಟಿ ಮರ್ಡರ್ ಕೇಸಲ್ಲಿ ಅವನು ಆರೋಪಿಯಾಗಿದ್ದ, ವಾಮಂಜೂರ್ನವನು. ಅವನು ಆ ಸಂದರ್ಭದಲ್ಲಿ KFD ಎನ್ನುವಂಥ ಒಂದು ಸಂಘಟನೆ ಇತ್ತು, ಕರ್ನಾಟಕ ಫಾರಂ ಫಾರ್ ಡಿಗ್ನಿಟಿ ಅಂತೇಳಿ. ಆ ಸಂಘಟನೆ ನಿಷೇಧ ಆದ ನಂತರ ಅದರ ರೂಪಾಂತರವಾಗಿ PFI ಇತ್ತು. ಈಗ PFI ನಿಷೇಧ ಆಗಿದೆ. ಆದ್ದರಿಂದ ನಿಷೇಧಿತ ಸಂಘಟನೆಯಲ್ಲಿ ಗುರುತಿಸಿಕೊಂಡಿದ್ದಂತಹ ಮುಖಂಡರು, ಕಾರ್ಯಕರ್ತರು ಒಂದು ಕೊಲೆ ಪ್ರಕರಣದಲ್ಲಿ ಭಾಗಿಗಳಾಗಿದ್ದಾರಂತೆ ಆದರ ಮೇಲೆ ಅಂತಹ ಪ್ರಕರಣವನ್ನು ಸಹಜವಾಗಿಯೇ NIAಗೆ ತನಿಖೆಗೆ ಕೊಡಬೇಕು. ಯಾಕಂತ ಹೇಳಿದರೆ ಅದರ ತನಿಖೆಯ ವ್ಯಾಪ್ತಿ ಅತ್ಯಂತ ವಿಸ್ತಾರವಾಗಿದೆ ಅನ್ನೋದು ಅರ್ಥ. ಅದಕ್ಕಾಗಿ ಅದನ್ನು NIAಗೆ ಕೊಡಬೇಕು ಅಂತ ಹೇಳಿ. ಅಂದರೆ ಸ್ಥಳೀಯವಾಗಿ ಪೊಲೀಸರು ಕೇಸು ದಾಖಲು ಮಾಡಿಕೊಂಡಿದ್ದಾರೆ, ಆರೋಪಿಗಳ ಬಂಧನ ಆಗಿದೆ, ಅವರು ತನಿಖೆ ನಡೆಸ್ತಾ ಇದ್ದಾರೆ. ಆದರೆ ಅವರ ಆ ವಿಸ್ತರಿತ ತನಿಖೆಗೆ ಅವಕಾಶಗಳು ಅತ್ಯಂತ ಕ್ಷೀಣವಾಗಿರುವುದರಿಂದ ಇದನ್ನು NIAಗೆ ಕೊಡಬೇಕಂತ ಕೂಗು ಇರುವುದು. ಅದನ್ನೇ ಭರತ್ ಶೆಟ್ಟಿ ಅವರು ಹೇಳಿರುವುದು. ಅದೇ ಸಂದರ್ಭದಲ್ಲಿ ಆ ಪ್ರಕರಣದಲ್ಲಿ ಕೆಲವರಿಗೆ ಕೆಲವೊಂದು ಸಂಶಯಗಳಿವೆ. ಸರಿ, ನಿನ್ನೆ ಕೂಡ ಒಬ್ಬ ನಮ್ಮ ಕಾರ್ಪೊರೇಟ್ ಜೊತೆಗೆ ನೇರ ಸಂಪರ್ಕದಲ್ಲಿ ಶ್ವೇತಾ ಪೂಜಾರಿ ಅವರಿದ್ದಾರೆ. ಮೇಡಮ್ ನಮಸ್ತೆ. ಮೇಡಮ್, ಸಾಮಾಜಿಕ ಜಾಲತಾಣದ ಪೋಸ್ಟ್ಗಳ ಬಗ್ಗೆ ವೈರಲ್ ಆಗ್ತಿದೆ, ಇದರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಮೇಡಮ್? ಅಭಿಪ್ರಾಯ ಅಂತಲ್ಲ, ಯಾಕೆಂತ ಹೇಳಿದ್ರೆ ಒಂದ್ ಕಡೆ ನೋಡಿ, ಸುಹಾಸ್ ಶೆಟ್ಟಿ ಸಹೋದರನ ಹತ್ಯೆ ಆಗಿರುವಂತದ್ದು. ಅಲ್ಲಿ ಏನಂತ ಹೇಳಿದ್ರೆ, ನಾನ್ ಸಾಮಾಜಿಕ ಜಾಲತಾಣದಲ್ಲಿ ಇಷ್ಟೇ ಕೇಳಿರುವಂತದ್ದು. ಮೊದ್ಲಿನಲ್ಲೂ ಕೂಡ ನಮ್ಮ ಪಕ್ಷದವರಿರ್ಬಹುದು, ಶಾಸಕರಿರ್ಬಹುದು, ಸಂಸದರಿರ್ಬಹುದು, ಅಥವಾ ಸಂಘಟನೆಯ ಸಹೋದರರಿರ್ಬಹುದು, ಎಲ್ರು ಕೇಳುವಂತದ್ದು ಆ ಹತ್ಯೆಯಲ್ಲಿ ಭಾಗಿಯಾದವರನ್ನ ಯಾಕೆ ಇನ್ನು ಕೂಡ ಬಂಧಿಸ್ಲಿಲ್ಲ ಅಂತ ಹೇಳಿ. ಅಲ್ಲಿ ನೋಡಿ, ನೀವು ವಿಡಿಯೋವನ್ನು ಕ್ಲಿಯರ್ ಆಗಿ ನೋಡಿದ್ರೆ 2 ಬುರ್ಕಾವಾರಿ ಮಹಿಳೆಯರು ಕೂಡ ಅದರಲ್ಲಿ ಇನ್ವಾಲ್ವ್ ಆಗಿರುವಂತದ್ದು. ಆ ವಿಡಿಯೋದಲ್ಲಿ ಕರೆಕ್ಟ್ ಆಗಿರುವಂತದ್ದು. ಫೋನಿನಲ್ಲಿ ಮಾತಾಡಿಕೊಂಡು ಯಾರು ಅಲ್ಲಿ ಕೊಲೆ ಮಾಡ್ತಾರೆ ಆರೋಪಿಗಳು, ಅವ್ರು ಅಲ್ಲಿಂದ ಏನು ಎಸ್ಕೇಪ್ ಆಗುವಾಗ ಸ್ವಿಫ್ಟ್ ಕಾರ್ನ ಬಳಿ ಈ ಮಹಿಳೆಯರು ಬಂದು ಮಾತಾಡುವಂತದ್ದು ಕ್ಲಿಯರ್ ಆಗಿದೆ. ಅಷ್ಟಾದ್ರೂ ಕೂಡ ಈ ಪೊಲೀಸ್ನವರು ಇನ್ನೂ ಕೂಡ ಅವರ ಮೇಲೆ ಆಕ್ಷನ್ ಅನ್ನು, ಯಾವುದೇ ರೀತಿ ಆಕ್ಷನ್ ಅನ್ನು ತಗೊಳ್ಳಿಲ್ಲ. ಅದನ್ನು ಪ್ರಶ್ನೆ ಮಾಡಿರುವಂತದ್ದು. ನೀವು ಅದರ ಒಟ್ಟಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಅವರನ್ನು ಅವಹೇಳನ ಮಾಡಿದ್ದೀರಿ ಎನ್ನುವಂತ ಆರೋಪ ಇರುವಂತದ್ದು. ನೋಡಿ, ಕರೆಕ್ಟ್ ಆಗಿ ನೀವು ಆ ಪೋಸ್ಟರ್ ನೋಡಿದ್ರೆ ಖಂಡಿತವಾಗ್ಲೂ ಅವಹೇಳನಕಾರಿ ನಾನು ಹೇಳಲೇ ಇಲ್ಲ. ಅವರ ಹೇಳಿಕೆ ಏನಿದೆ, ಏನು ಬಿಜೆಪಿಗರು ರೌಡಿ ಶೀಟರನ್ನು ಹುಟ್ಟಾಕ್ತಾರೆ, ಮತ್ತೆ ಅವರು ಸತ್ತ ಮೇಲೆ ಅವರನ್ನು ಹುತಾತ್ಮರನ್ನಾಗಿ ಮಾಡ್ತಾರೆ ಅಂತ. ಹೌದು, ಅವರ ಹೇಳಿಕೆಗೆ ನಾನು ಪ್ರತಿ ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಅಲ್ಲಿ ಅವಹೇಳನ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಇವರು ಪದೇ ಪದೇ ಆ ಸಹೋದರನಿಗೆ ರೌಡಿ ಶೀಟರ್ ಎಂಬ ಪಟ್ಟವನ್ನು ಕಟ್ತಾರಲ್ಲ. ಹಾಗಾದ್ರೆ ಕೊಲೆ ಮಾಡಿದವರು ಯಾರು? ಏನ್ ದೇಶಭಕ್ತರ ಕೊಲೆ ಮಾಡಿರುವವರು? ಕೊಲೆ ಮಾಡಿರುವವರ ಬಗ್ಗೆ ಯಾಕೆ ಇವ್ರು ಮಾತಾಡ್ತಿಲ್ಲ? ಬರೀ ಒಂದೇ ವಿಷಯವನ್ನ ಇಟ್ಕೊಂಡು ರೌಡಿ ಶೀಟರ್ ಅಂತ ಹೇಳ್ತಾ ಇರ್ತಾರೆ. ಕೊಲೆಗಡಕರ ಬಗ್ಗೆ ಯಾಕೆ ಇವ್ರು ಮಾತಾಡ್ತಿಲ್ಲ? ಬುರ್ಕಾಧಾರಿ ಮಹಿಳೆಯರ ಬಗ್ಗೆ ಯಾಕೆ ಇವ್ರು ಮಾತಾಡ್ತಿಲ್ಲ? ಆ ಗಾಡಿಯನ್ನು ಯಾರು ಕೊಟ್ಟಿದ್ದಾರೆ, ಸಹಾಯ ಮಾಡಿದ್ದಾರೆ, ಯಾಕೆ ಅವರ ಬಗ್ಗೆ ಮಾತಾಡ್ತಿಲ್ಲ? ಎಸ್ ಮೇಡಮ್, ಖಂಡಿತವಾಗಿ ಚರ್ಚೆ ಮಾಡ್ತೇವೆ. ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನೋಡಿ, ನಿಕಟಪೂರ್ವ ಸದಸ್ಯೆ ಶ್ವೇತಾ ಪೂಜಾರಿ ಅವರು, ಇವರು ದಿನೇಶ್ ಗುಂಡೂರಾವ್ ಅವರಿಗೆ ಟ್ಯಾಗ್ ಹೇಳುವರು. ಹೌದು, ದಿನೇಶ್ ಗುಂಡೂರಾವ್ ಅವರು ಜಿಲ್ಲಾ ಉಸ್ತುವಾರಿ ಸಚಿವರು, ಜವಾಬ್ದಾರಿಯುತ ಸ್ಥಾನದಲ್ಲಿದ್ದವರು. ಅವರು ಕೇವಲ ಕಾಂಗ್ರೆಸ್ ಪಕ್ಷದ ಮುಖಂಡರು ಅಂತ ನಾವು ತಿಳ್ಕೊಳ್ಳೋದಿಲ್ಲ. ಯಾಕಂತ ಹೇಳಿದ್ರೆ ಅವರು ಈ ರಾಜ್ಯದ ಸಚಿವರು. ಅದು ಅಲ್ಲದೆ ಅವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದವರ ಮಗ. ಅದರಿಂದಾಗಿ ರಾಜಕೀಯವಾಗಿ ಅವರಿಗೆ ಸಾಕಷ್ಟು ಅನುಭವಗಳಿವೆ. ಆದ್ದರಿಂದ ಜಿಲ್ಲೆಯ ಮಟ್ಟಿಗೆ ಅವರು ಹೇಳುವುದಾದರೆ, ಇಂತಹ ಸಂದರ್ಭದಲ್ಲಿ ಅವರು ಕೆಲವೊಂದು ಸೂಕ್ಷ್ಮ ವಿಚಾರಗಳನ್ನು ಸಾರ್ವಜನಿಕವಾಗಿ ಹೇಳುವಾಗ ಆಲೋಚನೆ ಮಾಡಬೇಕಿತ್ತು ಎನ್ನುವುದಂತ ಅಭಿಪ್ರಾಯ ಇರುವಂಥದ್ದು.
ಆದರೆ ಅವರು ಹೇಳಿದಂತ ಮಾತುಗಳು ಕೆಲವರಿಗೆ ಹರ್ಟ್ ಆಗಿದೆ. ಹೌದು. ಅದರಲ್ಲಿ ಶ್ವೇತಾ ಪೂಜಾರಿ ಅವರು ಒಬ್ರು. ಹ್ಮ್. ಇವರ ಸಾಮಾಜಿಕ ಕಳಕಳಿ ಏನಂತ ಹೇಳಿದರೆ, ಹತ್ಯೆಗೀಡಾದ ಸುಹಾಸ್ ಶೆಟ್ಟಿಯನ್ನು ಇವರು ರೌಡಿ ಶೀಟರ್ ಅಂತಲೇ ಬಿಂಬಿಸ್ತಾ ಹೋಗ್ತಾ ಇದ್ದಾರೆ. ಹೌದು. ಮತ್ತು ಅದೇ ಕಾರಣಕ್ಕಾಗಿ ಆತನನ್ನು ಹತ್ಯೆಯಾಗಿದೆ. ಈಗ ಇದರಲ್ಲಿ ಬೇರೆ ರೀತಿಯ ದ್ವೇಷ ಇಲ್ಲ. ಹೌದು. ಅವರು ರೌಡಿ ಶೀಟರ್, ಆದ್ರಿಂದ ಅವರನ್ನು ಬಾಕಿಯವರು ಹತ್ಯೆ ಮಾಡಿದ್ದಾರೆ. ಶ್ವೇತಾ ಪೂಜಾರಿ ಅವರು ಹೇಳುವುದು ಹಾಗೆ ಅಂತ ಹೇಳಿದ್ರೆ ಸುಹಾಸ್ ಶೆಟ್ಟಿ ಅವನು ರೌಡಿ ಶೀಟರ್ ಅಂತ ಹೇಳಿದ್ರು ಅಂತ ಹೇಳಿ. ಈಗ ರೌಡಿ ಶೀಟರ್ ಅಂತ ಹೇಳಿದ ಕೂಡಲೇ ನಿಮಗೆ ಅವರ ಮೇಲೆ ರೌಡಿ ಶೀಟ್ ಓಪನ್ ಆಗಿರೋದು 2020ರಲ್ಲಿ. ಹೌದು. ಈಗ 2025 ಆಯ್ತು, 5 ವರ್ಷ ಆಯ್ತು ಅವರ ಮೇಲೆ ರೌಡಿ ಶೀಟ್ ಓಪನ್ ಆಗಿ. ಕೀರ್ತಿ ಕುಮಾರ್ ಎನ್ನುವಂತ ಯುವಕನನ್ನ ಕೊಲೆ ಮಾಡಿದಂತಹ ಪ್ರಕರಣದಲ್ಲಿ ಸುಹಾಸ್ ಶೆಟ್ಟಿ ಆರೋಪಿಯಾಗಿದ್ದ ಸಂದರ್ಭದಲ್ಲಿ ಅವರ ಮೇಲೆ ರೌಡಿ ಶೀಟ್ ಓಪನ್ ಮಾಡಿರೋದು. ಅದಕ್ಕಿಂತ ಮೊದಲು 2016ರಲ್ಲಿ ಸುಹಾಸ್ ಶೆಟ್ಟಿಯ ಮೇಲೆ ಒಂದು ಪ್ರಕರಣ ದಾಖಲಾಗಿತ್ತು. ಅದ ನಂತರ ಅದು 2ನೇ ಪ್ರಕರಣ. 3ನೇ ಪ್ರಕರಣ ದಾಖಲಾಗಿರುವುದು ಫಾಜಿಲ್ ಎಂಬ ಯುವಕನ ಹತ್ಯೆ ಪ್ರಕರಣ ಸುರತ್ಕಲ್ಲಲ್ಲಿ ನಡೆದದ್ದು. ಮತ್ತೆ 2 ಪ್ರಕರಣಗಳಿತ್ತು. ಒಟ್ಟು 5 ಪ್ರಕರಣಗಳು ಸುಹಾಸ್ ಶೆಟ್ಟಿ ಮೇಲೆ ಇತ್ತು. ಅದರಲ್ಲಿ 1-2 ಪ್ರಕರಣಗಳು, 3 ಪ್ರಕರಣಗಳೇನೋ ನ್ಯಾಯಾಲಯದಿಂದ ಖುಲಾಸೆಯಾಗಿದೆ. 2 ಪ್ರಕರಣಗಳು ನ್ಯಾಯಾಲಯದಲ್ಲಿ ವಿಚಾರಣಾ ಹಂತದಲ್ಲಿ ಇದೆ ಎನ್ನುವಂತಹ ಮಾಹಿತಿಗಳಿವೆ. ಆದ್ದರಿಂದ ಅವರ ಮೇಲೆ ರೌಡಿ ಶೀಟ್ ಇತ್ತು. ಈ ರೌಡಿ ಶೀಟ್ ಇದ್ದೆ ಎನ್ನುವ ಕಾರಣಕ್ಕಾಗಿ ಸುಹಾಸ್ ಶೆಟ್ಟಿಯನ್ನು ಬೀದಿ ರೌಡಿ ಏನಲ್ಲ. ಬೀದಿ ರೌಡಿಗಳು ಬೇರೆ, ರೌಡಿ ಶೀಟ್ ಇರುವವರು ಬೇರೆ. ಒಬ್ಬನ ಮೇಲೆ ನಿರಂತರವಾಗಿ 3 ಕ್ರಿಮಿನಲ್ ಪ್ರಕರಣಗಳು ದಾಖಲಾದರೆ ಅವರ ಮೇಲೆ ಪೊಲೀಸರು ಸಹಜವಾಗಿಯೇ ರೌಡಿ ಶೀಟ್ ಓಪನ್ ಮಾಡ್ತಾರೆ. ಸರ್, ಈಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಐವನ್ ಡಿಸೋಜ ಅವರು ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ, ಹೇಗಿದ್ದೀರಿ? ಸರ್ ಆರಾಮ ಸರ್. ಸರ್, ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ವೈರಲ್ ಆಗುವಂಥದ್ದು ಸರ್, ಇದರ ಬಗ್ಗೆ ನಿಮ್ಮ ಅನಿಸಿಕೆ ಸರ್? ಇದು ಇವತ್ತು ಸಮಾಜದಲ್ಲಿ ಬಹಳ ಕಷ್ಟದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಒಂದು ವಾತಾವರಣ ಸರಿಯಾಗಿಲ್ಲ. ಅದರ ಮಧ್ಯೆ ಈ ಕಾರ್ಪೊರೇಟರ್ಗಳು ಜನಸೇವಕರಾಗಿದ್ದವರು, ಜನರನ್ನು ಒಟ್ಟುಗೂಡಿಸಿ ಒಟ್ಟಿಗೆ ಕೊಂಡೋಗತಕ್ಕಂಥವರು ಈ ರೀತಿಯ ಮಾತುಗಳು ಮಾತಾಡಿದ್ದನ್ನು ನಾನು ತೀವ್ರವಾಗಿ ಖಂಡನೆ ಮಾಡ್ತೇನೆ. ಮತ್ತೆ ಇಂಥವರಿಗೆ ಕಾಲಿಗೆ FIR ಬುಕ್ ಮಾಡೋದಲ್ಲ, ಅರೆಸ್ಟ್ ಮಾಡಿ ಒಳಗಾಕ್ಬೇಕು. ಇದನ್ನು ಮಾಡದೇ ಇದ್ರೆ ಮುಂದೆ ಇದು ಮುಂದುವರಿತದೆ. ನಾವು ಏನ್ ಹೇಳ್ತೀವಿ, ನಾವು ಮಾತಾಡೋದ್ರ ಒಂದು ಕೃತಿಯಲ್ಲಿ ಒಂದು ಆಗ್ಬಾರ್ದು. ನಾವು ಸಮಾಜವನ್ನು ಒಟ್ಟುಗೂಡಿಸುವಂತಹದ್ದು ಕೆಲಸ ಮಾಡ್ಬೇಕಾದ್ರೆ ಜನಪ್ರತಿನಿಧಿಗಳು ಈ ರೀತಿಯಾಗಿ ಪ್ರಚೋದನಕಾರಿಯಾಗಿ ಮಾತಾಡುವಂತಹದ್ದು ನಿಜವಾಗಿಯೂ ಇದು ಸರಿಯಾದ ಕ್ರಮವಲ್ಲ. ಇದರಿಂದ ಯಾರಿಗೂ ಲಾಭ ಆಗುದಿಲ್ಲ, ಸಮಾಜಕ್ಕೆ ನಷ್ಟ ಆಗ್ತದೆ, ಶಾಂತಿವಂತರಿಗೆ ನಷ್ಟ ಆಗ್ತದೆ, ವ್ಯಾಪಾರ ಮಾಡುವವರಿಗೆ ನಷ್ಟ ಆಗ್ತದೆ, ಮತ್ತು ಪ್ರತಿಯೊಬ್ಬರಿಗೂ ನಷ್ಟ. ಇವರಿಗೆ ಪಾರ್ಟಿಗೆ ಲಾಭ ಆಗುವುದು, ಇವರ ಪಾರ್ಟಿಯ ಲಾಭದಿಂದ ಜನರನ್ನು ನಷ್ಟದಲ್ಲಿ ಹಾಕುವಂತ ಕೆಲಸ ಮಾಡಬಾರ್ದು ಅಂತ ನನ್ನ ಅನಿಸಿಕೆ. ಹಾಗಾಗಿ ಇದರ ಬಗ್ಗೆ ಸರ್ಕಾರ ತೀವ್ರವಾದ ಕ್ರಮ ತಗೊಳ್ಬೇಕು ಅಂತ ನಾನು ಒತ್ತಾಯ ಮಾಡ್ತೇನೆ. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಓಕೆ ಸರ್, ಓಕೆ ಸರ್. ನೋಡಿ, ಸಾಮಾಜಿಕ ಜಾಲತಾಣಗಳನ್ನು ಬಳಸುವವರು ಈ ಕಾಲಘಟ್ಟದಲ್ಲಿ ಅತ್ಯಂತ ಹೆಚ್ಚು ಸಂಖ್ಯೆಯಲ್ಲಿದ್ದಾರೆ. ಸಾಮಾನ್ಯವಾಗಿ ಎಳೆಯ ಪ್ರಾಯದ ಯುವಕರು ಇದರಲ್ಲಿ ಸಕ್ರಿಯರಾಗಿದ್ದಾರೆ. ಅವರಿಗೆ ಒಂದು ಪೋಸ್ಟ್ ನೋಡಿದ ಕೂಡಲೇ ಅದಕ್ಕೊಂದು ಪ್ರತಿಕ್ರಿಯೆ ಹೇಳಬೇಕು ಎನ್ನುವುದೊಂದು ಹುಚ್ಚು ಶುರು ಆಗುತ್ತೆ. ಹೌದು ಹೌದು. ಯಾಕಂದ್ರೆ ಕೈಯಲ್ಲಿ ಆಂಡ್ರಾಯ್ಡ್ ಮೊಬೈಲ್ ಸೆಟ್ ಇದೆ, ಟೈಪ್ ಮಾಡಲಿಕ್ಕೆ ಗೊತ್ತಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಕೆಲವು ಫೋಟೋಗಳು ಸಿಗ್ತವೆ, ಅದನ್ನು ಸೇರಿಸಿ ಜಾಯಿಂಟ್ ಮಾಡಿಕೊಂಡು ಒಂದು ಪೋಸ್ಟ್ ಹಾಕ್ತಾರೆ. ಆ ಪೋಸ್ಟ್ ಅನ್ನು ಒಂದು 10 ಮಂದಿ ನೋಡ್ತಾರೆ. ಆ ನೋಡಿದವರು ಒಂದು 10 ಮಂದಿಗೆ ಶೇರ್ ಮಾಡ್ತಾರೆ. ಆಗ ಇವರಿಗೊಂದು ಖುಷಿ ಆಗುತ್ತೆ, ನನ್ನ ಪೋಸ್ಟ್ ಅನ್ನು ಒಂದು 100 ಮಂದಿ ನೋಡಿದರು, 1000 ಮಂದಿಗೆ ಶೇರ್ ಆಯಿತು ಎನ್ನುವುದು. ಆದರೆ ಅದೇ ಪೋಸ್ಟು ಇನ್ನೊಬ್ಬರ ಮನಸ್ಸಿನಲ್ಲಿ ಏನು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಎನ್ನುವುದು ಗೊತ್ತಾಗುವುದಿಲ್ಲ. ಸರ್, ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಭರತ್ ಶೆಟ್ಟಿ ಅವರಿದ್ದಾರೆ. ಸರ್ ನಮಸ್ತೆ. ಸರ್, ಈಗಾಗಲೇ ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ಗಳು ವೈರಲ್ ಆಗ್ತಿದೆ. ಇದರ ಬಗ್ಗೆ ತಾವು ಮಾಧ್ಯಮದ ಮುಂದೆ ಪ್ರತಿಕ್ರಿಯೆ ನೀಡಿದ್ದೀರಿ. ಇದರ ಬಗ್ಗೆ ತಮ್ಮ ಅಭಿಪ್ರಾಯ ಸರ್? ನೋಡಿ, ಸಿಂಪಲ್. ಇವರಿಗೆ ಯಾರು ಪ್ರಶ್ನೆ ಮಾಡ್ತಾರೆ? ಸರ್ಕಾರದ ವೈಫಲ್ಯ ಬಗ್ಗೆ ಯಾರು ಪ್ರಶ್ನೆ ಮಾಡ್ತಾರೆ? ಕಾನೂನು ಸುವ್ಯವಸ್ಥೆ ಬಗ್ಗೆ ಯಾರು ಪ್ರಶ್ನೆ ಮಾಡ್ತಾರೆ?
ಆ ಪ್ರಶ್ನೆ ಮಾಡಿದ ವಾಯ್ಸ್ ಏನಿದೆ, ಶಬ್ದಗಳೇನಿದೆ, ಅದನ್ನ ಅದುಮ ಪ್ರಯತ್ನ, ಚಿವುಟಿ ಹಾಕುವ ಪ್ರಯತ್ನ ಸರ್ಕಾರದಿಂದ ಆಗ್ತದೆ. ಸರ್ಕಾರ ಉತ್ತರ ಕೊಡೋ ಬದಲು ಕೇಸ್ ಹಾಕ್ತಾ ಇದ್ದಾರೆ. ನಮ್ಮ ಹತ್ರ ಪ್ರಶ್ನೆಗಳಿದೆ, ಇನ್ನೂ ಸಹ 106 ಪ್ರಶ್ನೆಗಳಿದೆ. ಪ್ರಶ್ನೆಗಳಿಗೆ ಉತ್ತರ ಸಿಗ್ತಾ ಇಲ್ಲ. ಲಾ ಅಂಡ್ ಆರ್ಡರ್ ಫೇಲಿಯರ್ ಅಲ್ಲಿ ನಮ್ಗೆ ವಿಡಿಯೋದಲ್ಲಿ, ವಿಡಿಯೋ ತುಣುಕಲ್ಲಿ ಏನು ಕಾಣ್ತಾ ಇದೆ ಅದೇ ಪ್ರಶ್ನೆ ಹಾಕಿದ್ದಾರೆ. ಇವರು ಅದಕ್ಕೆ ಎಲ್ಲರ ಮೇಲೆ ಕೇಸ್ ಹಾಕಿ ನಾವು ಅವರ ಬಾಯಿ ಮುಚ್ತೇವೆ ಅಂತ ಹೇಳಿದ್ರೆ ಆಗ್ಲಿಕ್ಕಿಲ್ಲ. ವಿಕಾಸ್ ಪುತ್ತೂರ್ ಅವರ ಮೇಲೆ ಕೇಸ್ ಹಾಕಿದ್ರು, ಅವರ ಮೇಲೆ ಶ್ವೇತಾ ಪೂಜಾರಿ ಅವರ ಮೇಲೆ ಕೇಸ್ ಹಾಕಿದ್ರು. ಹೀಗೆ 10 ಹಲವಾರು ಬೇರೆ ಸಹ ಕೇಸ್ಗಳನ್ನೆಲ್ಲ ಹಾಕ್ತಾ ಇದ್ದಾರೆ. ಇಡೀ ರಾಜ್ಯದಲ್ಲಿ ನೀವು ಎಲ್ಲೇ ಬೇಕಾದ್ರೆ ನೋಡಿ, ಯಾವುದೇ ಪೊಲೀಸ್ ಸ್ಟೇಷನ್ ಅಲ್ಲಿ ಬೇಕಾದ್ರೆ ನೋಡಿ, ಅಲ್ಲಿಯ ಲೋಕಲ್ ಪುಡಾರಿಗಳ, ಲೋಕಲ್ ಸ್ವತಂತ್ರ ಕಾಂಗ್ರೆಸ್ ನ ಪುಡಾರಿಗಳಿರ್ಬೋದು, ಅಭ್ಯರ್ಥಿಗಳಿರ್ಬೋದು, ಅವರಲ್ಲಿ ಫೋನ್ ಮಾಡಿ ಈ ಪೊಲೀಸರಿಗೆ ಯಾವುದೇ ಫ್ರೀ ಹ್ಯಾಂಡ್ ಅನ್ನ ಕೊಡದೆ ಅವರು ಕೆಲವು ವಿಷಯಗಳಲ್ಲಿ ಕೆಲವರನ್ನ ಸೇಫ್ ಮಾಡ್ಲಿಕ್ಕೆ ಇಂಟರ್ಫಿರೆನ್ಸ್ ಮಾಡ್ತಾ ಇದ್ದಾರೆ. ನೀವು ಯಾವುದೇ ಕೇಸ್ ತಗೊಂಡ್ರು ಸಹ ಅದು ಒಂದು ರೀತಿಯ ಕಾಂಗ್ರೆಸ್ ಪೊಲೀಸ್ ಸ್ಟೇಷನ್ ಆಗಿ ಹೋಗಿದೆ ಎಲ್ಲ ಕಡೆ. ಹಾಗಾಗಿ ಯಾರು ಧ್ವನಿ ಎತ್ತಾರೆ ಅವರ ಮೇಲೆ ಕೇಸ್ ಹಾಕಿ ನಾವು ಎದುರಿಸ್ತೇವೆ ಅನ್ನುವಂತ ಕಲ್ಪನೆಯಲ್ಲಿ ಇವರಿದ್ದಾರೆ. ಜನ ಇವರಿಗೆ ಸ್ವಲ್ಪ ವರ್ಷಕ್ಕಂತ ವೋಟ್ ಹಾಕಿದ್ದಾರೆ, ಇವ್ರ ಮೇಲೆ ನಂಬಿಕೆ ಇಟ್ಟು ವೋಟ್ ಹಾಕಿದ್ದಾರೆ, ನಂಬಿಕೆ ದ್ರೋಹ ಮಾಡಿದ್ದಾರೆ. ಜನ ಇವರಿಗೆ ಬುದ್ಧಿ ಕಲಿಸ್ತಾರೆ. ಆದ್ರೆ ಅಷ್ಟರ ತನಕ ನಾವು ಬಾಯಿ ಮುಚ್ಚಿ ಕೂತ್ಕೊಳ್ಲಿಕ್ಕೆ ಆಗುದಿಲ್ಲ. ಇವ್ರು ಯಾವುದೇ ಕೇಸ್ ಹಾಕ್ಲಿ, ಏನೇ ಹಾಕ್ಲಿ, ನಮ್ಮ ಹೋರಾಟ ಮುಂದುವರಿತದೆ. ಮತ್ ನಾವು ಯಾವ ಪ್ರಶ್ನೆಗಳನ್ನ ಎಲ್ಲಿ ಕೇಳ್ಬೇಕೋ ಕೇಳ್ತೇವೆ. ಎಷ್ಟು ಜನರ ಮೇಲೆ ಕೇಸ್ ಹಾಕ್ತೇವೆ ನೋಡುವ. 100 ಪ್ರಶ್ನೆ ಕೇಳ್ತೇವೆ, 100 ಜನ ಕೇಸ್ ಹಾಕಿದ್ರು ಹಾಕೊಳ್ಳಿ. ನಮ್ಮ ಹೋರಾಟ ಇದ್ದದ್ದೇ. ನಮ್ಮ ಈ ರೀತಿಯ ಎಂತದ್ದು ಆರ್ಮ್ ಟ್ವಿಸ್ಟಿಂಗ್ ಟೆಕ್ನಿಕ್ ಮೂಲಕ ನಮ್ಮ ಕೈಯನ್ನ ಟ್ವಿಸ್ಟ್ ಮಾಡಿ ನಮ್ಮ ಬಾಯಿ ಮುಚ್ಚಿಸುವ ಪ್ರಯತ್ನ ಮಾಡುದಾದ್ರೆ ಅದು ವ್ಯರ್ಥ ಪ್ರಯತ್ನ, ಅದಾಗ್ಲಿಕ್ಕೂ ಇಲ್ಲ. MLA ಹಿಡಿದು ನಮ್ಮ ಬೂತ್ ಕಾರ್ಯಕರ್ತರವರೆಗೆ ಎಲ್ಲರ ಮೇಲೆ ಕೇಸ್ ಹಾಕಿದ್ದಾರೆ. ನನ್ನನ್ನ ಸೇರಿಸ್ಕೊಂಡು ಹರೀಶ್ ಮುಂಜೆ ಇರ್ಬೋದು, ವೇದವ್ಯಾಸ್ ಇರ್ಬೋದು, ಆಮೇಲೆ ಎಲ್ಲರ ಮೇಲೆ ಸಹ ಕೇಸ್ ಹಾಕ್ತಾ ಇದ್ದಾರೆ. ನಮ್ಮ ಸರ್ಕಾರ ಇರುವಾಗ ನಾವು ಯಾರ ಮೇಲೆ ಈ ರೀತಿಯ ರಾಜಕಾರಣ ಮಾಡ್ಲಿಲ್ಲ. ಯಾವನೇ ಒಬ್ಬ ಚುನಾಯಿತ ಜನಪ್ರತಿ ಯಾವುದೇ ಪಕ್ಷದವರು ಇರ್ಬೋದು, ಸುಮ್ನೆ ರಾಜಕೀಯ ಹೋರಾಟ ಮಾಡುವಂತ ಸಂದರ್ಭದಲ್ಲಿ ಸುಳ್ಳು ಕೇಸ್ ಹಾಕುವಂತ ವ್ಯವಸ್ಥೆ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಇದ್ದಂತ ಟೈಮ್ ಅಲ್ಲಿ ನಮಗೂ ಮಾಡ್ಬೋದಿತ್ತು, ನಾವು ಮಾಡ್ಲಿಲ್ಲ. ನಾವು ಮಾಡುವಂತ ಸುಳ್ಳು ಕೇಸ್ ಹಾಕೋದು ಅಥವಾ ಈ ಕಾನೂನು ಸುವ್ಯವಸ್ಥೆ ಮೆಷಿನರಿ ಏನಿದೆ ಅದನ್ನ ಮಿಸ್ಯೂಸ್ ಮಾಡೋದಕ್ಕಿಂತ ದೊಡ್ಡದಾದ ಒಂದು ಅನ್ಯಾಯ ಯಾವ್ದಿಲ್ಲ. ಜನರಿಗೆ ನ್ಯಾಯ ಕೊಡಬೇಕನ್ನಂತ ಇನ್ಸ್ಟಿಟ್ಯೂಷನ್ ಪೊಲೀಸ್ ಸ್ಟೇಷನ್ ಏನಿದೆ ಅದರಲ್ಲಿ ಇವರೆಲ್ಲರ ಹಸ್ತಕ್ಷೇಪದಿಂದಾಗಿ ಈ ಸ್ಥಿತಿಗೆ ಬಂದಿದೆ. ನಾನು ಇವ್ರನ್ನ ನೋಡಿದ್ರೆ ಆಗೋದಿಲ್ಲ, ಇವ್ರನ್ನ ನೋಡಿದ್ರೆ ಆಗೋದಿಲ್ಲ, ನನ್ನ ವಿರುದ್ಧ ಅವ್ರು ಮಾತಾಡಿದ್ದಾರೆ, ನನ್ನ ವಿರುದ್ಧ ಇವ್ರು ಪ್ರಶ್ನೆ ಮಾಡ್ತಾರೆ. ಡೆಮೋಕ್ರಸಿಯಲ್ಲಿ ನಮ್ಗೆ ಅಧಿಕಾರ ಇದೆ, ಪ್ರಶ್ನೆ ಮಾಡಿದವ್ರ ಮೇಲೆ ಕೇಸ್ ಹೊಡಿಸುದು ಅಷ್ಟೇ. ಇವರಿಗೆ ಏನೋ ಒಂದು ಖುಷಿ. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಭರತ್ ಶೆಟ್ಟಿ ಅವರು ಈ ರೀತಿಯ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ನೋಡಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಶ್ನೆ ಕೇಳುವಂತ ಹಕ್ಕಿದೆ ಅಂತ ಹೇಳಿ ಒಂದು ಪ್ರಶ್ನೆ. ಹೌದು, ಖಂಡಿತ. ಅದು ಎಲ್ಲರಿಗೂ ಇರುವಂತದ್ದು, ಪ್ರತಿಯೊಬ್ಬ ನಾಗರಿಕನಿಗೂ ಇರುವಂತದ್ದು. ಪ್ರಶ್ನೆ ಕೇಳಿದರೆ ನೀವು ಕೇಸು ಹಾಕಿಸುವ ಮೂಲಕ, ಹಾಕಿದ್ದಲ್ಲ ಇದು ಹಾಕಿಸಿದ್ದು, ಹಾಕಿದ್ದಕ್ಕೂ ಹಾಕಿಸಿದ್ದಕ್ಕೂ ವ್ಯತ್ಯಾಸಗಳಿವೆ. ಯಾಕಂತ ಹೇಳಿದರೆ ಶ್ವೇತಾ ಪೂಜಾರಿ ಅವರ ಮೇಲೆ ಹಾಕಿರುವಂತಹ ಪ್ರಕರಣ ಏನಿದೆ, ಕೇಸ್ ಏನಿದೆ, ಇದು ಪ್ಯೂರ್ಲಿ ನಾನ್ ಕಾಸುಗೇಬಲ್ ಅಫೆನ್ಸ್. ಇದನ್ನು ಪೊಲೀಸರೇ ತನಿಖೆ ನಡೆಸಿ ಇದರ ಮೇಲೆ ಚಾರ್ಜ್ ಶೀಟ್ ಹಾಕ್ಲಿಕ್ಕೆ ಬರುವುದಿಲ್ಲ. ಅವರು ಅದಕ್ಕೆ ಬಿ ರಿಪೋರ್ಟ್ ಹಾಕಬೇಕಾಗತ್ತೆ. ಹಾಗಂತ ಆದರೆ ಅವರು ಆ ಪ್ರಕರಣವನ್ನು ದಾಖಲಿಸಿಕೊಂಡಿರುವ ಉದ್ದೇಶ ಏನು ಅಂತ ಪ್ರಶ್ನೆ ಬರುತ್ತೆ. ಒಂದು ವೇಳೆ ಶ್ವೇತಾ ಪೂಜಾರಿ ಅವರು ಇದೇ ಪ್ರಕರಣವನ್ನು ಮುಂದಿಟ್ಟುಕೊಂಡು ರಾಜ್ಯ ಹೈಕೋರ್ಟಿಗೆ ರಿಟ್ ಪಿಟಿಷನ್ ಹಾಕಿದರೆ, 482 ಅಲ್ಲಿ ಆ ಪ್ರಕರಣವನ್ನು ರದ್ದುಗೊಳಿಸಬೇಕು ಅಂತ ಹೇಳಿ ಒಂದು ರಿಟ್ ಪಿಟಿಷನ್ ಹಾಕಿದರೆ, ರಾಜ್ಯ ಹೈಕೋರ್ಟು ಯಾರು ಸಂಬಂಧಿತ ಪೊಲೀಸ್ ಅಧಿಕಾರಿಗೆ ಚೀಮಾರಿ ಹಾಕಿ ಅದನ್ನು ವಜಾಗೊಳಿಸದೆ, ಇದು ಸ್ಪಷ್ಟವಾಗಿ ಗೊತ್ತಿರುವಂಥದ್ದು, ಕಾನೂನಿನ ಅರಿವಿದ್ದವರಿಗೆ ಅದು ಗೊತ್ತಿರುವಂಥದ್ದು. ಹಾಗಾದರೆ ಅದನ್ನು FIR ಮಾಡಿದಂಥ ಅಧಿಕಾರಿಯ ಮೇಲೆ ಏನು ಕ್ರಮ ಕೈಗೊಳ್ತಾರೆ ಎನ್ನುವುದನ್ನು ನೋಡಬೇಕು. ಆದರೆ ಒಬ್ಬ ಪೊಲೀಸ್ ಸ್ಟೇಷನ್ಗೆ ಬಂದು ದೂರು ಕೊಟ್ಟ ಕೂಡಲೇ ಆ ದೂರನ್ನು ತೆಗೆದು ಕಸದ ಬುಟ್ಟಿಗೆ ಹಾಕಲಿಕ್ಕೆ ಪೊಲೀಸ್ ಅಧಿಕಾರಿಗಳಿಗೆ ಸಾಧ್ಯ ಆಗುವುದಿಲ್ಲ. ಅವರು ತಗೊಳ್ಳೇಬೇಕು. ತಗೊಂಡ ಮೇಲೆ ಅದಕ್ಕೊಂದು FIR ಮಾಡಬೇಕು, ಇಲ್ಲಾಂದ್ರೆ NCR ಮಾಡಬೇಕು, ಇಲ್ಲಾಂದ್ರೆ ಅದರ್ಸ್ ಅಲ್ಲಿ NCR ಮಾಡಬೇಕು. NCR ಅಲ್ಲಿ 2 ವಿಧ ಇದೆ, ಯಾರಿಗೂ ಸರಿಯಾದ ಮಾಹಿತಿಗಳಿಲ್ಲ. ಪೊಲೀಸರು ಹೋದ ಕೂಡಲೇ NCR ಮಾಡ್ತಾರೆ ಅಂತ ಹೇಳಿ, NCR ಮಾಡಿದ ಮೇಲೆ ಏನು ಅಂತ ಇದೆ, NCR ಮಾಡಿದ ಮೇಲೆ ಏನು ಅಂತ ನಾನ್ ಕಾಸುಗೇಬಲ್ ರಿಪೋರ್ಟ್ ಅಂತ ಹೇಳೋದು, ಅದಕ್ಕೊಂದು ನಂಬರ್ ಇರ್ತದೆ. ಆ NCR ಮಾಡಿದರೆ
ಪೊಲೀಸ್ ಠಾಣೆಯಲ್ಲಿ ಅವರ ಯಾರ ಮೇಲೆ ದೂರು ಇದೆಯೋ ಅವನನ್ನು ಠಾಣೆಗೆ ಕರೆಸಬೇಕು, ಅವನ ಮೇಲಿರುವ ದೂರನ್ನು ಅವನಿಗೆ ಹೇಳಬೇಕು, ಅದರ ಬಗ್ಗೆ ಆತನ ಪ್ರತಿಕ್ರಿಯೆಯನ್ನು ಆಲಿಸಬೇಕು, ಆತನ ಹೇಳಿಕೆಯನ್ನು ದಾಖಲಿಸಿಕೊಳ್ಬೇಕು ಮತ್ತು ಇನ್ನು ಮುಂದೆ ಅಂತ ಪ್ರಯತ್ನಗಳನ್ನು ಮಾಡಬಾರ್ದು ಅಂತೇಳಿ ಎಚ್ಚರಿಕೆ ಕೊಟ್ಟು ಕಳಿಸ್ಬೇಕು. ಎರಡನೇ ಅಂತ ಇದೆ, ಎರಡನೇ ವಿಧಾನ ಇದೆ, NCR ಅನ್ನು ಅದರ್ಸ್ ಅಲ್ಲಿ ಮಾಡುವುದು ಅಂತೇಳಿ. ಇತರೆ ಇದರಲ್ಲಿ NCR ಮಾಡುವುದು. ಆ ಇತರೆ ಇದರಲ್ಲಿ NCR ಮಾಡಿದರೆ ದೂರನ್ನು ತಗೊಳ್ಳುವುದು, ಅದರ್ಸ್ ಅಲ್ಲಿ NCR ಮಾಡುದು, ರಿಸೀಟ್ ಕೊಡುದು, ಅಲ್ಲೇ ಅವನಿಗೊಂದು ಹಿಂಬರವು ಕೊಡುದು. ನೀವು ಕೊಟ್ಟ ದೂರನ್ನು ಸ್ವೀಕರಿಸಲಾಗಿದೆ, ಆ ದೂರನ್ನು ಪರಿಶೀಲನೆ ಮಾಡಲಾಗಿದೆ, ಇದರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಲು ಸಾಧ್ಯವಾಗುತ್ತಿಲ್ಲ. ಆದ್ದರಿಂದ ಈ ಸಂಬಂಧವಾಗಿ ಈ ಪ್ರಕರಣವನ್ನು ಇಲ್ಲಿಗೆ ಮುಕ್ತಾಯಗೊಳಿಸಿದರೆ ಇದರ ಬಗ್ಗೆ ನೀವು ಸಂಬಂಧಿತ ನ್ಯಾಯಾಲಯದಲ್ಲಿ ವ್ಯವಹರಿಸಿಕೊಳ್ಳಬಹುದು ಅಂತ ಹೇಳಿ. ಯಾಕಂದ್ರೆ ಸಿವಿಲ್ ಕೇಸ್ ಟೈಪಿನ ದೂರ ಇರುವುದು, ಅದರಿಂದ ಇದನ್ನು ಪೊಲೀಸ್ ಸ್ಟೇಷನಲ್ಲಿ ದಾಖಲಿಸಿಕೊಳ್ಳಿಕ್ಕೆ ಸಾಧ್ಯ ಆಗುವುದಿಲ್ಲ ಅಂತ ಹೇಳಿ ಆ ರೀತಿಯಾಗಿ ಮುಗಿಸುವಂಥದ್ದು. ಇದು ಎರಡು ರೀತಿಯ NCR. ಒಂದು ಮತ್ತೊಂದು FIR. FIR ಆದ ಮೇಲೆ ಆ FIR ನ ಮೇಲೆ ತನಿಖೆ ಮಾಡಬೇಕು. ಯಾರು IO ಇದ್ದಾರೆ, ಇನ್ವೆಸ್ಟಿಗೇಷನ್ ಆಫೀಸರ್ ಯಾರಿದ್ದಾರೆ, ಅವರಿಗೆ ಎಲ್ಲ ಅಧಿಕಾರವನ್ನು ಆ FIR ಕೊಡ್ತದೆ. FIR ಅಂತ ಹೇಳಿದ ಕೂಡಲೇ ನೀವು ಅದನ್ನು ಸುಲಭವಾಗಿ ಆಲೋಚನೆ ಮಾಡುವಾಗಿಲ್ಲ. ಅದರ ಇನ್ವೆಸ್ಟಿಗೇಷನ್ ಮಾಡುವಂತ ಅಧಿಕಾರಿ ಯಾವುದೇ ಸಂದರ್ಭದಲ್ಲಿ ಆತ ಆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಲ್ಲಿಗೂ ದಾಳಿ ನಡೆಸಬಹುದು, ಯಾರನ್ನು ಬೇಕಾದರೂ ವಶಕ್ಕೆ ತೆಗೆದುಕೊಳ್ಳಬಹುದು, ಯಾರನ್ನು ಬೇಕಾದರೆ ಬಂಧಿಸಬಹುದು. ಈ ರೀತಿಯ ಎಲ್ಲ ಅಧಿಕಾರಗಳು IOಗೆ ಬರುತ್ತೆ, ಇನ್ವೆಸ್ಟಿಗೇಷನ್ ಆಫೀಸರಿಗೆ. FIR ಅಂತ ಹೇಳಿದ್ರೆ ಅಷ್ಟು ಪವರ್ಫುಲ್ ಇರ್ತದೆ. FIR ದಾಖಲಿಸಿಕೊಳ್ಳದೆ ನಿಮಗೆ ಯಾವುದೇ ರೀತಿಯ ತನಿಖೆಯನ್ನು ಕೈಗೆತ್ತಿಕೊಳ್ಳಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಹೌದು ಸರ್, ಆಗಲೇ ಶ್ವೇತಾ ಪೂಜಾರಿ ಅವರು ಹೇಳಿದ ಹಾಗೆ ಬುರ್ಕಾಧಾರಿ ಮಹಿಳೆಯರನ್ನು ಯಾಕೆ ಬಂಧಿಸಿಲ್ಲ ಅಂತ ಹೇಳಿ ನೋಡಿ. ಬುರ್ಕಾಧಾರಿ ಮಹಿಳೆಯರು ನಿಮಗೆ ಕಂಡು ಬರುವುದು ಯಾವುದರಲ್ಲಿ ಅಂದ್ರೆ ಆ ಇನ್ಸಿಡೆಂಟ್ ಆದ ಸಂದರ್ಭದಲ್ಲಿ ಅಲ್ಲಿದ್ದ CCTV ಫುಟೇಜ್ಗಳಲ್ಲಿ ಇಬ್ಬರು ಬುರ್ಕಾಧಾರಿ ಮಹಿಳೆಯರು ಕಂಡು ಬರ್ತಾರೆ. ಅವರು ಕಡ್ದದ್ದಾಗಲಿ ಮತ್ತೊಂದು ಮಾಡಿದಾದರೂ ಅದರಲ್ಲಿ ಇಲ್ಲ. ಆದ್ರೆ ಆ ಸಂದರ್ಭದಲ್ಲಿ ಅವರು ಕಡ್ದು ಹೋಗುವಂತ ಸಂದರ್ಭದಲ್ಲಿ ಅವರಿಬ್ಬರು ಬಂದಿದ್ದಾರೆ. ಅಷ್ಟೊತ್ತಿಗೆ ಇವರು ಕಾರು ತಿರುಗಿಸಿದ ಸಂದರ್ಭದಲ್ಲಿ ಅಲ್ಲಿ ಅವರಿಗೆ ಪರಿಚಯ ಇದ್ದಂತ ಕಾಣ್ತದೆ. ಅವ್ರನ್ನ ಹೋಗಿ ಮಾತನಾಡಿದರೆ ಆ ಕಾರು ತಿರುಗಿಸಿಕೊಂಡು ಹೋಗಿದೆ. ಅವರನ್ನ ಪೊಲೀಸರು ವಿಚಾರಣೆ ಮಾಡಿದ್ದಾರೆ. ಮಾಡ್ಲಿಲ್ಲ ಅಂತ ಹೇಳಿ ಅವ್ರ ತಾಯಿ ಮತ್ತು ಮಗಳು. ಆ ಪ್ರಕರಣದಲ್ಲಿ ಭಾಗಿಯಾದಂತ ಆರೋಪಿಯೊಬ್ಬನ ಸಂಬಂಧಿ ಮಹಿಳೆಯರು ಅವರು ಯಾವುದೋ ವಿಚಾರಕ್ಕೆ ಬಂದಿದ್ದಾರೆ. ಯಾವುದೋ ವಿಚಾರಕ್ಕೆ ಅಂತ ಹೇಳಿದ್ರೆ ಅದರ ಆ ಜಾಗದ ಎದುರುಗಡೆ ಒಂದು ಫ್ಲಾಟ್ ಇದೆ, ಅಪಾರ್ಟ್ಮೆಂಟ್ ಇದೆ. ಅದರಲ್ಲಿರುವಂತ ಒಂದು ಫ್ಲಾಟ್ ನಲ್ಲಿ ಅವರ ಸಂಬಂಧಿ ಒಬ್ರು ಅನಾರೋಗ್ಯ ಪೀಡಿತರಾಗಿದ್ರು. ಅವರನ್ನು ನೋಡಿ ಮಾತಾಡ್ಸ್ಕೊಂಡು ಹೋಗ್ಲಿಕ್ಕೆ ಅಂತ ಬಂದ ತಾಯಿ ಮಗಳು ಅವರು. ಅಲ್ಲಿ ನೋಡಿ ಮಾತಾಡ್ಸ್ಕೊಂಡು ಬಂದು ಅಲ್ಲೇ ಕೆಳಗಡೆ ಒಂದು ಹೋಟ್ಲ್ ಇದೆ, ಅಲ್ಲಿ ಹೋಗಿ ಮನೆಗೆ ಏನೋ ತಿಂಡಿ ತಗೊಳ್ಳಿಕ್ಕೆ ಅಂತೇಳಿ ಪರೋಟ ಏನೋ ಕಟ್ಟಿಸ್ಕೊಳ್ಲಿಕ್ಕೆ ಅಂತೇಳಿ ಹೋಗಿದ್ದಾರೆ. ಅಷ್ಟೊತ್ತಿಗೆ ಅವರಿಗೆ ಈ ಘಟನೆ ಕಂಡಿದೆ. ಅವರು ಈ ಕೊಲೆ ಮಾಡಿದ್ದನ್ನು ನೋಡಿಲ್ಲ, ಕಡ್ದದ್ದನ್ನು ಇದನ್ನೆಲ್ಲ ನೋಡಿಲ್ಲಂತೆ, ಆಯ್ತಲ್ಲ. ಅದು ಆಗಿ ಇವರು ಕಾರಲ್ಲಿ ಹತ್ತಿಕೊಂಡು ಹೋಗುವ ಸಂದರ್ಭದಲ್ಲಿ ಅವರಿಗೆ ಸಂಬಂಧಿಕ ಯುವಕರನ್ನು ಕಂಡಿದ್ದಾರೆ. ಅವರನ್ನಿಗೆ ಮಾತಾಡ್ಲಿಕ್ಕೆ ಅಂತ ಹೋಗಿದ್ದಾರೆ. ಘಟನೆ ಆದದನ್ನು ನೋಡ್ಲಿಲ್ಲ ಇವರು, ಘಟನೆ ಆದದನ್ನು ನೋಡ್ಲಿಲ್ಲ ಅಂತ ಹೇಳಿ ಅವರು ಹೇಳ್ತಾ ಇದ್ದಾರೆ ಅಂತೆ. ಆದ್ರೆ ಅದರ ನಂತರ ಅವನು ಕಂಡಿದ್ದಾನೆ, ಅವನು ಮಾತಾಡಿದ್ದಾರೆ. ಅವರ ಅಷ್ಟೊತ್ತಿಗೆ ಕಾರ್ ಹತ್ತಿಕೊಂಡು ಹೋಗಿದ್ದಾರೆ. ಅಲ್ಲಿ ಒಬ್ಬ ನಿಂತುಕೊಂಡು ಆಚೆಯಿಂದ ಬರುವ ಒಂದು ವಾಹನವನ್ನು ತಡೆದು ಈ ಕಾರನ್ನು ತಿರುಗಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟ. ಅವ ಈ ಪ್ರಕರಣದಲ್ಲಿ ಆರೋಪಿ. ಅವರನ್ನು ಈಗಾಗಲೇ ಬಂಧಿಸಿದ್ದಾರೆ. ಆ ಇಬ್ಬರು ಮಹಿಳೆಯರೊಟ್ಟಿಗೆ ಮತ್ತೊಬ್ಬ ವ್ಯಕ್ತಿ ಕಾಣ್ತಾರಲ್ಲ, ಆತನನ್ನು ಈ ಪ್ರಕರಣದಲ್ಲಿ ಸಹಕರಿಸಿದ ಆರೋಪದಲ್ಲಿ ಬಂಧನಕ್ಕೆ ಒಳಗಾಗಿದ್ದಾನೆ. ಆದಿನ ಮಹಿಳೆ ಇಬ್ಬರನ್ನು ವಿಚಾರಣೆ ನಡೆಸಿ ಬಿಟ್ಟಿದ್ದಾರೆ. ಯಾಕಂದ್ರೆ ಅವರು ಇದರಲ್ಲಿ ನೇರ ಮತ್ತು ಪರೋಕ್ಷ ಯಾವ ರೀತಿಯಲ್ಲಿ ಕೊಲೆಯಲ್ಲಿ ಭಾಗಿಗಳಲ್ಲ ಎನ್ನುವುದನ್ನು ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿದೆ. ಅದಕ್ಕಾಗಿ ಅವರನ್ನು ಬಂಧನಕ್ಕೆ ಒಳಪಡಿಸಿಲ್ಲ. ಯಾಕಂತ ಹೇಳಿದ್ರೆ
ಕೊಲೆಯಂಥ ಘೋರ ಕೃತ್ಯಗಳಲ್ಲಿ ವಿವಿಧ ರೀತಿಯಲ್ಲಿ ಕೆಲವರು ಸಹಕಾರ ನೀಡುವಂಥ ಪ್ರಸಂಗಗಳು ಇರ್ತವೆ. ನೀವು ಕೊಲೆಯ ನಂತರ ಸಹಕಾರ ಮಾಡಿದ್ದಕ್ಕೂ ಕೊಲೆಯ ಹಿಂದೆ ಮೊದಲು ಸಹಕಾರ ಮಾಡಿದ್ದಕ್ಕೂ ವ್ಯತ್ಯಾಸಗಳಿವೆ. ಸಹಕಾರ ಎರಡೂ ರೀತಿಯ ಸಹಕಾರಗಳು ಇರ್ತದೆ. ಒಂದ ಕೊಲೆಯ ನಂತರ ಸಹಕಾರ ನೀಡುವುದು, ಇಲ್ಲದ್ರೆ ಕೊಲೆಯಿಂದ ಮೊದಲು ಸಹಕಾರ ನೀಡುವುದು. ಕೊಲೆಯಿಂದ ಮೊದಲು ಸಹಕಾರ ನೀಡುವುದು ನಿಮಗೆ IPC 120B ಯಲ್ಲಿ ಅಪರಾಧ ಆಗುತ್ತೆ. ಕೊಲೆಗೆ ಒಳಸಂಚು ರೂಪಿಸಿದಂತ ಅಪರಾಧ ಅದಾಗುತ್ತೆ. ಆದರೆ ಕೊಲೆಯ ನಂತರ ಸಹಕಾರ ನೀಡಿದ್ದರೆ ಅದು ಈಗ BNS ಬಂದಿದೆ, ಸೆಕ್ಷನ್ ಚೇಂಜ್ ಆಗಿದೆ, ಅದು 312 IPC ಅಡಿಯಲ್ಲಿ ಒಫೆನ್ಸ್ ಆಗ್ತದೆ. ಯಾಕಂತ ಹೇಳಿದ್ರೆ ಕೊಲೆ ಮಾಡಿದವನಿಗೆ ಒಂದು ರೀತಿಯಲ್ಲಿ ಸಹಕಾರ ನೀಡಿದ್ದು. ಆದ್ದರಿಂದ ಈ ಪ್ರಕರಣದಲ್ಲಿ ಆ ಎರಡು ಸೆಕ್ಷನ್ಗಳಿಗೆ, ಒಂದು ಕೊಲೆಯ ಮುಂಚೆ ಇಲ್ಲದ್ರೆ ಕೊಲೆಯ ನಂತರ. ಈಗ ಇದು ಕೊಲೆಯ ನಂತರ ಅಂತ ಕಾಣ್ತದೆ. ಅವರು ಹೋಗುತ್ತಾ ಇರುವಾಗ ಅವರು ಅಲ್ಲಿ ಬಂದು ಅವರ ಹತ್ರ ಮಾತಾಡಿದ್ರು. ಅದರಲ್ಲಿ ಸಹಕಾರ ನೀಡಿದಂತ ಯಾರು ಆರೋಪಿ ಇದ್ದಾನೆ ಅವನನ್ನು ಈಗ ಬಂಧಿಸಲಾಗಿದೆ. ಮಹಿಳೆಯರೊಬ್ಬರನ್ನು ಬಂಧಿಸಿಲ್ಲ. ಯಾಕಂದ್ರೆ ಅವರ ಮೇಲೆ ಚಾರ್ಜಸ್ ಅನ್ನು ಫ್ರೇಮ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅವರು ಒಂದು ವೇಳೆ ಈ ಕೊಲೆಗಾಗಿಯೇ ಅಲ್ಲಿಗೆ ಬಂದಿದ್ದಾರೆ ಅಂತ ಆದ್ರೆ ಅದು ಅಪರಾಧ. ಅವರು ಯಾವ ಕಾರಣಕ್ಕೆ ಬಂದಿದ್ದಾರೆ ಎನ್ನುವುದನ್ನು ಅವರು ಪೊಲೀಸರ ಮುಂದೆ ಹೇಳಿದ್ದಾರೆ. ಪೊಲೀಸರು ಅದನ್ನು ಕ್ರಾಸ್ ಚೆಕ್ ಮಾಡಿದ್ದಾರೆ. ಕ್ರಾಸ್ ಚೆಕ್ ಮಾಡಿದಾಗ ಅವರು ಹೇಳಿದ್ದು ಸತ್ಯ ಅಂತ ಕಂಡಿದೆ. ಆದ್ದರಿಂದಾಗಿ ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಿಲ್ಲ. ಇದು ವಿಚಾರ. ಆದರೆ ಪೊಲೀಸರು ಇದನ್ನು ಸ್ಪಷ್ಟವಾಗಿ ಹೇಳಬೇಕಿತ್ತು. ಈ ವಿಚಾರವನ್ನು ಆರೋಪಿಗಳ ಬಂಧನದ ಸಂದರ್ಭದಲ್ಲಿ ಪೊಲೀಸರು ಪ್ರೆಸ್ ಮೀಟ್ ಕರೆದಿದ್ದಾರೆ, ಕಮಿಷನರ್ ಪ್ರೆಸ್ ಮೀಟ್ ಕರೆದಿದ್ದಾರೆ, ಹೇಳಿದ್ದಾರೆ ನಾವು ಇಂತಿದ್ದ ಆರೋಪಿಗಳನ್ನು ಬಂಧಿಸಿದ್ದೇವೆ. ಕೇವಲ 24 ಗಂಟೆಯ ಒಳಗೆ ನಮ್ಮ ತಂಡಗಳು ಈ ಬಗ್ಗೆ ಕಾರ್ಯಾಚರಣೆ ಆರೋಪಿಗಳನ್ನು ಬಂಧಿಸಿದ್ದೇವೆ. ಇದು ದೇಶಕ್ಕಾಗಿ ಮಾಡಿದಂತ ಹತ್ಯೆ ಎನ್ನುವುದು ಪ್ರೂವ್ ಆಗಿದೆ. ಯಾಕಂತ ಹೇಳಿದ್ರೆ ಈ ಪ್ರಕರಣದಲ್ಲಿ ಇದು ಸುಪಾರಿ ಕೊಲೆ ಅಂತಲೂ ಹೇಳಿದ್ದಾರೆ. ಈ ಹಿಂದೆ ಇದೇ ಸುಹಾಸ್ ಶೆಟ್ಟಿ ಆರೋಪಿಯಾಗಿದ್ದಂತಹ ಕೊಲೆ ಪ್ರಕರಣದಲ್ಲಿ ಹತ್ಯೆಗೀಡಾದಂತಹ ಫಾಜಿಲ್ನ ಸಹೋದರ ಆತನನ್ನು ಸಹ ಈ ಪ್ರಕರಣದಲ್ಲಿ ಬಂಧಿಸಿದ್ದಾರೆ. ಆತನನ್ನೇ ಬಂಧಿಸಿದ್ದಾರೆ ಅಂತ ಆದ ಮೇಲೆ ಈ ಇಬ್ಬರು ಮಹಿಳೆಯರನ್ನು ಬಿಟ್ಟಿದ್ದಾರೆ ಅಂತ ನನಗೆ ಅನಿಸುವುದಿಲ್ಲ. ಇವರನ್ನು ಬಂಧಿಸಬಹುದಿತ್ತು. ಆದರೆ ಕೊಲೆಯಂತ ಘೋರ ಅಪರಾಧದಲ್ಲಿ ಯಾವುದೇ ಅಮಾಯಕರನ್ನು ಬಂಧನ ಮಾಡುವುದು ಸಹಜ ನ್ಯಾಯ ಅಲ್ಲ. ಅದಕ್ಕಾಗಿ ಪೊಲೀಸರು ಬಾರಿ ಜಾಗೃತಿಯಲ್ಲಿ ಅದನ್ನು ಹ್ಯಾಂಡಲ್ ಮಾಡಿದ್ದಾರೆ. ಸರ್, ಆಗಾಗಲೇ ಮಾಧ್ಯಮದ ಮುಂದೆ ಭರತ್ ಶೆಟ್ಟಿ ಅವರು ಮಾತನಾಡುವಾಗ NIA-ಗೆ ಯಾಕೆ ಈ ಕೊಟ್ಟಿಲ್ಲ ಅಂತ ಹೇಳಿ ನೋಡಿ, ಇದು ಒಂದು ರಾಜಕೀಯ ನಿರ್ಧಾರ ಆಗಬೇಕು ಅಂತ ಹೇಳಿ ಒಂದಿದೆ. ಯಾಕಂದ್ರೆ NIA-ಗೆ ಕೊಡಬೇಕಾದ್ರೆ ರಾಜ್ಯ ಸರ್ಕಾರ ಆದೇಶ ಮಾಡಬೇಕಂತ ಇದೆ. ಆದರೆ ಪೊಲೀಸರು ತನಿಖೆಯ ಸಂದರ್ಭದಲ್ಲಿ ಇದು NIA-ಗೆ ಹೋಗುವಂತ ಪ್ರಕರಣ ಅಂತ ಹೇಳಿ ಅವರ ತನಿಖೆಯ ಸಂದರ್ಭದಲ್ಲಿ ಗೊತ್ತಾದರೆ ಮಾತ್ರ ಅವರು ಈ ಪ್ರಕರಣವನ್ನು NIA-ಗೆ ಕೊಡ್ಬೋದು ಅಂತೇಳಿ ಶಿಫಾರಸು ಮಾಡ್ಬೋದು. ಆದರೆ ಯಾವುದೇ ಪೊಲೀಸ್ ಅಧಿಕಾರಿ ಅಂತ ಒಂದು ಮೂರ್ಖತನದ ಕೆಲಸವನ್ನು ಮಾಡೋದಿಲ್ಲ. ಯಾಕಂತ ಹೇಳಿದ್ರೆ ಇದು ನಮ್ಮಿಂದ ಸಾಧ್ಯ ಆಗ್ತಾ ಇಲ್ಲ ಈ ಪ್ರಕರಣದ ತನಿಖೆ ಮಾಡಲಿಕ್ಕೆ. ಆದ್ದರಿಂದ ಇದನ್ನು ವಿಸ್ತಾರವಾದ ತನಿಖೆ ಇದಕ್ಕೆ ಅಗತ್ಯ ಇದೆ. ಆದ್ದರಿಂದ ಇದನ್ನು NIA-ಗೆ ಕೊಡಿ ಅಂತೇಳಿ ಯಾವ ಪೊಲೀಸ್ ಅಧಿಕಾರಿಯು ಸರ್ಕಾರಕ್ಕೆ ಕೋರಿಕೆ ಸಲ್ಲಿಸುವುದಿಲ್ಲ. ಒಂದು ವೇಳೆ ಅಂತ ಒತ್ತಡಗಳು ಬಂದರೆ COD-ಗೆ ಕೊಡಿ ಅಂತ ಕೇಳ್ಬೋದು, ಅದನ್ನು ಸರ್ಕಾರ ಮಾಡ್ಬೋದು. ಆದರೆ ಇಲ್ಲಿ ಏನಾಗಿದೆ ಈ ಪ್ರಕರಣದಲ್ಲಿ ಅಂತ ಹೇಳಿದ್ರೆ, ಕೇವಲ 24 ಗಂಟೆಗಳಲ್ಲಿ ಪೊಲೀಸ್ ಅಧಿಕಾರಿಗಳು ಅತ್ಯಂತ ಶ್ರಮವಹಿಸಿ ಕೆಲಸ ಮಾಡಿ ಎಲ್ಲ ಲಭ್ಯ ಸಾಕ್ಷ್ಯಗಳನ್ನು ಸಂಗ್ರಹಿಸಿ ಆರೋಪಿಗಳ ಗುರುತು ಪತ್ತೆ ಹಚ್ಚಿ, ಯಾಕಂತ ಹೇಳಿದರೆ ಅಲ್ಲಿ CCTV-ಯಲ್ಲಿ ಮತ್ತು ಮೊಬೈಲ್ನಲ್ಲಿ ರೆಕಾರ್ಡ್ ಆದಂತಹ ಫೂಟೇಜ್ಗಳನ್ನು ಗಮನಿಸಿ ಆರೋಪಿಗಳನ್ನು ಗುರುತಿಸಿ ಅವರನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಯಾಕಂದರೆ ಘಟನೆ 8-8:30 ಗಂಟೆಗೆ ಆಗಿದೆ. ಆವತ್ತೇ ರಾತ್ರಿ 10 ಗಂಟೆ ಹೊತ್ತಿಗೆ ನಮಗೆ ಮೊದಲ ಆರೋಪಿಯ ಸಫ್ವಾನ್ನ ಹೆಸರು ಗೊತ್ತಾಗಿತ್ತು, ಸಫ್ವಾನ್ ಆ್ಯಂಡ್ ಟೀಮ್ ಅಂತೇಳಿ. ಅದರಿಂದಾಗಿ ಅಷ್ಟು ಬೇಗ ಪೊಲೀಸರು
ಆರೋಪಿಗಳನ್ನು ಗುರುತಿಸುವಂತ ಕೆಲಸವನ್ನು ಮಾಡಿದ್ದಾರೆ. ಆದ್ರಿಂದ ಅಷ್ಟೊಂದು ಆತ್ಮವಿಶ್ವಾಸದಿಂದ ಅವರು ಆರೋಪಿಗಳನ್ನು ಗುರುತಿಸಿದ್ದಾರೆ, ಆರೋಪಿಗಳನ್ನು ಬಂಧಿಸಿದ್ದಾರೆ. ಅದ ನಂತರ ಆ ಪ್ರಕರಣದ ಮುಂದಿನ ತನಿಖೆಯನ್ನು NIAಗೆ ವಹಿಸುವಂತಹ ಅಗತ್ಯತೆ ಇಲ್ಲ ಎನ್ನುವುದು ಅವರ ಭಾವನೆ, ಖಂಡಿತವಾಗಿ. ಆದರೆ ಸಾರ್ವಜನಿಕವಾಗಿ ಮತ್ತು ಸುಹಾಸ್ ಶೆಟ್ಟಿಯ ಪರವಾಗಿ ಇರುವಂತಹ ಸಂಘಟನೆಗಳು ಈ ಪ್ರಕರಣದ ವಿಸ್ತರಿತ ತನಿಖೆ ಬೇಕು ಅಂತ ಹೇಳ್ತಾರೆ. ಯಾಕೆ ವಿಸ್ತರಿತ ತನಿಖೆ ಬೇಕು ಅಂತ ಹೇಳಿದ್ರೆ ಕೇವಲ ಸುಹಾಸ್ ಶೆಟ್ಟಿ ಮಾತ್ರ ಅಲ್ಲ, ಇದೇ ರೀತಿ ಹಿಂದೂ ಪರ ಸಂಘಟನೆಯಲ್ಲಿ ಗುರುತಿಸಿಕೊಂಡಿದ್ದ ಹಲವರ ಮೇಲೆ ಈ PFI ನಂತಹ ನಿಷೇಧಿತ ಸಂಘಟನೆಯ ಕಾರ್ಯಕರ್ತರು ಕಣ್ಣಿಟ್ಟಿದ್ದಾರೆ ಎನ್ನುವಂತಹ ಗುಮಾನಿಗಳಿವೆ. ಆದ್ದರಿಂದ ಆ ಬಗ್ಗೆಯೂ ತನಿಖೆ ಆಗಬೇಕು. ಆದರೆ ಈ ಕೊಲೆ ಪ್ರಕರಣದ ತನಿಖೆಯ ಒಟ್ಟಿಗೆ ಅದು ಆಗುವುದಿಲ್ಲ. ಆದ್ದರಿಂದ ಈ ಕೊಲೆ ಪ್ರಕರಣದ ತನಿಖೆಯನ್ನು NIAಗೆ ಕೊಟ್ಟರೆ ಈ ತನಿಖೆಯ ಒಟ್ಟಿಗೆ ಆ ತನಿಖೆಯನ್ನು ಸೇರಿಸಿ ಮಾಡಲಿಕ್ಕೆ ಆಗ್ತದೆ. ನಿಮಗೆ ಸಣ್ಣ ಉದಾಹರಣೆ ಅಂತ ಹೇಳುವುದಾದರೆ, ಪ್ರವೀಣ್ ನೆಟ್ಟಾರು ಹತ್ಯೆ ಪ್ರಕರಣವನ್ನು ಆಗಿನ BJP ಸರ್ಕಾರ ಇತ್ತು, ನೇರವಾಗಿ NIAಗೆ ಕೊಟ್ಟಿತ್ತು. ಕೇವಲ 3 ಮಂದಿ ಬೈಕಿನಲ್ಲಿ ಬಂದು ಆ ಕೃತ್ಯ ಮಾಡಿದವರು. ಸ್ಥಳೀಯ ಪೊಲೀಸರೇ ಆ ಪ್ರಕರಣವನ್ನ ತನಿಖೆ ಮಾಡ್ತಾ ಇದ್ರೆ ಕೇವಲ ಆ 3 ಮಂದಿಯ ಮೇಲೆ 3 ಮಂದಿ ಮಾತ್ರ ಅರೆಸ್ಟ್ ಆಗ್ತಾ ಇದ್ರು, 3 ಮಂದಿ ಮಾತ್ರ ಜೈಲಿಗೆ ಹೋಗ್ತಾ ಇದ್ರು. ಆದರೆ ಆ ಪ್ರಕರಣವನ್ನು NIAಗೆ ಕೊಟ್ಟಿದ್ರಿಂದ NIA ಆ ಪ್ರಕರಣವನ್ನು ತನಿಖೆ ಮಾಡಿ ಒಟ್ಟು 27 ಮಂದಿಯನ್ನು ಬಂಧಿಸಿದೆ. ಯಾಕಂದ್ರೆ ಆ ಪ್ರಕರಣದ ಹಿಂದೆ ಅಷ್ಟು ದೊಡ್ಡ ಸಂಚು ಇತ್ತು ಅಂತ, ಅಷ್ಟು ದೊಡ್ಡ ಸಂಚು ಇತ್ತು, ಹಲವು ಬಾರಿ ಮೀಟಿಂಗ್ಗಳಾಗಿದೆ. ಕೆಲವು ಒಂದು ಹಾಲಲ್ಲಿ ಸೀಸ್ ಮಾಡಿ ಇಟ್ಟಿದ್ದಾರೆ NIA ಅವರು, ಆ ಹಾಲಲ್ಲಿ ಮೀಟಿಂಗ್ ಆಗಿದೆ ಎನ್ನುವ ಕಾರಣಕ್ಕಾಗಿ. ಆ ರೀತಿ ಆಗಿದೆ. ಈಗ NIA ಮಾಡುವ ತನಿಖೆಗೂ ಸ್ಥಳೀಯ ಪೊಲೀಸರು ಮಾಡುವ ತನಿಖೆಗೂ ವ್ಯತ್ಯಾಸಗಳಿದೆ ಅಂತ ಹೇಳುವುದು ಇದಕ್ಕೆ. ಅದೇ ಪ್ರವೀಣ್ ನೆಟ್ಟಾರು ಕೇಸನ್ನು ಸ್ಥಳೀಯ ಪೊಲೀಸರೇ ಮಾಡ್ತಿದ್ರೆ ಕೇವಲ 3 ಮಂದಿಯ ಮೇಲೆ, ಇಲ್ಲ 4 ಮಂದಿ, ಇಷ್ಟೇ ಮಂದಿ ಅದರಲ್ಲಿ ಆರೋಪಿಗಳಾಗ್ತಾ ಇದ್ರು. ಆದರೆ ಆ ಹಿಂದೆ ಸಂಚು ಮಾಡಿದವರು, ಯಾವ ಕಾರಣಕ್ಕಾಗಿ ಮಾಡಿದವರು, ಇದನ್ನೆಲ್ಲವನ್ನು ಸೇರಿಸಿ NIA ಅವರು ತನಿಖೆ ಮಾಡಿದ್ದಾರೆ. ಯಾಕಂದ್ರೆ NIA ಅವರು ತನಿಖೆ ಮಾಡೋದು ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆಕ್ಟ್ನ ಅಡಿಯಲ್ಲಿ, ಸ್ಥಳೀಯ ಪೊಲೀಸರು ತನಿಖೆ ಮಾಡೋದು BNS ನ ಅಡಿಯಲ್ಲಿ. ತುಂಬಾ ವ್ಯತ್ಯಾಸ ಇದೆ, ತುಂಬಾ ವ್ಯತ್ಯಾಸ ಇದೆ. NIA ತನಿಖೆಗೂ ಈ ಸ್ಥಳೀಯ ಪೊಲೀಸರ ತನಿಖೆಗೂ ತುಂಬಾ ವ್ಯತ್ಯಾಸ ಇದೆ. ಅದಕ್ಕಾಗಿ ಈ ಪ್ರಕರಣವನ್ನು ಸಹ ಇದರ ಹಿನ್ನೆಲೆಯನ್ನು ಬಯಲಿಗೆಳಿಬೇಕು. ಇದರ ಹಿನ್ನೆಲೆಯಲ್ಲಿ ಯಾರೆಲ್ಲ ಇದ್ದಾರೆ ಅವರೆಲ್ಲರ ಮೇಲೂ ಕಾನೂನು ಕ್ರಮ ಆಗಬೇಕು ಅಂತೇಳಿ ಈ ಪ್ರಕರಣವನ್ನು NIAಗೆ ಕೊಡಬೇಕು ಅಂತ ಒತ್ತಾಯ ಇರುವಂತದ್ದು. ಸರ್ಕಾರದನ್ನು ಒಪ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಸರ್ಕಾರಕ್ಕೆ ನಮ್ಮ ಪೊಲೀಸರ ಮೇಲೆ ಧೈರ್ಯ ಇದೆ, ನಮ್ಮ ಪೊಲೀಸರ ತನಿಖೆ ಸರಿಯಾಗಿದೆ, ಅವರು ಸರಿಯಾದ ರೀತಿಯಲ್ಲಿ ತನಿಖೆ ಮಾಡ್ತಾ ಇದ್ದಾರೆ, ನಾವು ಅದನ್ನು ಮೇಲುಸ್ತುವಾರಿ ವಹಿಸ್ತಾ ಇದ್ದೇವೆ ಅಂತ ಹೇಳಿ. ಆದ್ದರಿಂದಾಗಿ ಅದನ್ನು NIA ಕೊಡುವ. ಇಂತಹ ಸಂದರ್ಭದಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಾಗಿಯೇ ಕೆಲವರಲ್ಲಿ ಇರುವಂತಹ ಸಂಶಯಗಳು, ಕೆಲವರಲ್ಲಿ ಇರುವಂತಹ ಗೊಂದಲಗಳು ಮತ್ತು ಈ ಪ್ರಕರಣ ಸರಿಯಾದ ರೀತಿಯಲ್ಲಿ ತನಿಖೆ ನಡೀಲಿಕ್ಕಿಲ್ಲ ಎನ್ನುವಂತಹ ಸಂದೇಹಗಳು ಇದು ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಕಟವಾಗ್ತಾ ಇದೆ. ಆದ್ದರಿಂದಾಗಿ ಯಾವತ್ತಾದರೂ ಒಂದು ಸಾಮಾಜಿಕ ಜಾಲತಾಣವನ್ನು ನಾವು ಉಪಯೋಗ ಮಾಡುವಾಗ ಅದರ ಪರಿಣಾಮಗಳನ್ನು ಆಲೋಚನೆ ಮಾಡಬೇಕು. ನೀವು ಒರಿಜಿನಲ್ ಐಡಿಯಲ್ಲಿ ಒಂದನ್ನು ಪೋಸ್ಟ್ ಮಾಡುವಾಗ ನಿಮ್ಗೆ ಆ ಜವಾಬ್ದಾರಿ ಇರಬೇಕು. ನಾನು ಪೋಸ್ಟ್ ಮಾಡಿದ್ದು ಸರಿ, ಅದಕ್ಕೆ ನಾನು ಜವಾಬ್ದಾರಿ ಇದ್ದೇನೆ. ಶ್ವೇತಾ ಪೂಜಾರಿ ಅವರು ಅವರ ಒರಿಜಿನಲ್ ಐಡಿಯಲ್ಲೇ ಪೋಸ್ಟ್ ಮಾಡಿರುವಂಥದ್ದು. ಅವರು ಅವರ ಮನಸ್ಸಿನ ಭಾವನೆಯನ್ನ ಫೇಸ್ಬುಕ್ ಅಲ್ಲಿ ಇತರರಿಗೆ ತಿಳಿಸಿರುವಂಥದ್ದು. ಆದರೆ ಆ ಭಾಷೆ ಸರಿ ಇಲ್ಲ ಅಂತ ಹೇಳಿ ಆಕ್ಷೇಪ ಇರುವಂಥದ್ದು. ಕೇವಲ ಭಾಷೆ ಸರಿ ಇಲ್ಲ ಅಂತ ಹೇಳಿ ಒಬ್ಬ ದಿನೇಶ್ ಗುಂಡೂರಾವ್ ಆಗಿರ್ಲಿ, ಇನ್ನೊಬ್ಬ ಆಗಿರ್ಲಿ, ಅವರ ವರ್ತನೆ ಹೇಗೆ ಇರ್ಬೋದು, ಆದರೆ ನಾವು ಅದಕ್ಕೆ ಪ್ರತಿರೋಧ ವ್ಯಕ್ತಪಡಿಸುವಾಗ ಅದು ಸಾರ್ವಜನಿಕವಾಗಿ ವೀಕ್ಷಣೆಗೆ ಲಭ್ಯ ಇರುವಂತಹ ಸಂದರ್ಭದಲ್ಲಿ ನಾವು ನಮ್ಮ ಭಾಷೆಯನ್ನು ಒಂದು ಹಿಡಿತದಲ್ಲಿ ಇಟ್ಟುಕೊಳ್ಬೇಕಿತ್ತು. ಅದಕ್ಕಾಗಿ ಅವರ ಮೇಲೆ ಕೇಸ್ ಆಗಿದೆ ಅಂತ ಬಿಟ್ರೆ ಇದು ಉದ್ದೇಶಪೂರ್ವಕವಾಗಿ ಕೇಸ್ ಆಗಿದೆ ಅಂತ ನಾನು ಭಾವಿಸುವುದಿಲ್ಲ. ಆದರೆ ಪೊಲೀಸರು ಯಾರೋ ಒಬ್ಬರು ಕೊಟ್ಟ ಕಂಪ್ಲೇಂಟ್ನ ಆಧಾರದಲ್ಲಿ
ಸದ್ಯಕ್ಕೆ ಅಲ್ಲದಿದ್ದರೂ ಈ ಹಿಂದೆ ಜನಪ್ರತಿನಿಧಿ ಆಗಿದ್ದಂತಹ ಒಬ್ಬ ಹೆಣ್ಮಗಳ ಮೇಲೆ FIR ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಅವರು ಇದು ಕಾನೂನಿಗೆ ಎಷ್ಟು ಹತ್ತಿರವಾಗಿದೆ, FIR ಮಾಡುವಂಥ ಅನಿವಾರ್ಯತೆ ಇದೆ ಅನ್ನೋದನ್ನು ಆಲೋಚನೆ ಮಾಡಬೇಕಿತ್ತು. ದಿನೇಶ್ ಗುಂಡೂರಾವ್ ಅವರ ಮೇಲೆ ಮಾತ್ರ ಅಲ್ಲಿ ಚಾರ್ಜಸ್ ಇರುವುದರಿಂದ, ಆರೋಪಗಳಿರುವುದರಿಂದ, ಅವರ ಬಗ್ಗೆಯೇ ಬರೆದಿರುವುದರಿಂದ ದಿನೇಶ್ ಗುಂಡೂರಾವ್ ಅವರೇ ಅದರಲ್ಲಿ ಸಂತ್ರಸ್ತ. ನಿಮಗೆ ಅರ್ಥ ಆಯ್ತಲ್ಲ? ದರಿದ್ರಗೆಟ್ಟ ಗುಂಡೂರಾವ್ ಅಂತ ಹೇಳಿದ ಕೂಡಲೇ ಸಂತ್ರಸ್ತ ಗುಂಡೂರಾಯರೇ ಹೊರತು, ದಿನೇಶ್ ಗುಂಡೂರಾಯರೇ ಹೊರತು ಇಲ್ಲಿ ಕಂಪ್ಲೇಂಟ್ ಕೊಟ್ಟವರಲ್ಲ. ಅವರೇ ಬಂದು ದೂರು ಕೊಟ್ಟಿದ್ರೆ ಅದಕ್ಕೊಂದು ತೂಕ ಇತ್ತು. ಇದು ಅವರ ಪರವಾಗಿ ಇನ್ನೊಬ್ಬರು ದೂರು ಕೊಟ್ಟಿರೋದು, ಅದು ಅವರ ಪಕ್ಷದ ಕಾರ್ಯಕರ್ತರು ದೂರು ಕೊಟ್ಟಿರುವಂಥದ್ದು. ಆದ್ರೆ ನಮ್ಮ ಮುಖಂಡರ ಮೇಲೆ ಆ ರೀತಿಯ ಭಾಷೆಯಲ್ಲಿ ಬರೆದಾಗ ಆ ಪಕ್ಷದ ಒಂದಿಗೆ ನಿಕಟವಾಗಿ ಸಂಬಂಧ ಹೊಂದಿರುವವರಿಗೆ ಮನಸ್ಸಿಗೆ ನೋವಾಗುತ್ತದೆ. ಆದ್ರಿಂದಾಗಿ ಅವರು ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ. ಆದರೆ ಪೊಲೀಸರು ಅಧಿಕಾರಾರೂಢ ಪಕ್ಷದ ಒಂದು ಸಂಸ್ಥೆ ಅಡಿಯಲ್ಲಿ ಕೆಲಸ ಮಾಡುವುದರಿಂದ ಅವರು ಕೇಸು ದಾಖಲು ಮಾಡಿಕೊಂಡಿದ್ದಾರೆ. ಅದಕ್ಕೆ ಬಿಜೆಪಿಯವರು ಈಗ ವಿರೋಧ ವ್ಯಕ್ತಪಡಿಸುವುದು ಸಹಜವಾಗಿಯೇ ಇದು ಹೌದು, ಅಲ್ಲಂತಲ್ಲ. ಆದರೆ ಕಾನೂನಿನ ದೃಷ್ಟಿಯಲ್ಲಿ ಇದು FIR ಆಗುವಂತ ಪ್ರಕರಣ ಅಲ್ಲ. NCR ಮಾಡಿ ಎಚ್ಚರಿಕೆ ಕೊಟ್ಟು ಮುಗಿಸುವಂತ ಪ್ರಕರಣವನ್ನು ಪೊಲೀಸರು ಯಾರನ್ನೋ ಮೆಚ್ಚಿಸಲಿಕ್ಕೆ ಮಾಡಿದ್ದಾರೆ ಅಂತ ಕಾಣ್ತದೆ. ಇಂತಹ ಸಂದರ್ಭದಲ್ಲಿ ಪೊಲೀಸರು ಸ್ವಲ್ಪ ವಿವೇಚನೆಯಿಂದ ವರ್ತಿಸಬೇಕು. ಯಾಕಂತ ಹೇಳಿದರೆ ಸಾರ್ವಜನಿಕವಾಗಿ ಇದು ಇನ್ನಷ್ಟು ಚರ್ಚೆಗೆ ಆಸ್ಪದ ಆಯಿತು. ಹೌದು, ಇಲ್ಲ ಇದ್ರೆ ದಿನೇಶ್ ಗುಂಡೂರಾವ್ ಅವರ ಮೇಲೆ ಶ್ವೇತಾ ಪೂಜಾರಿ ಅವರು ಏನು ಬರೆದಿದ್ದಾರೆ ಎನ್ನುವುದು ಸಾಮಾನ್ಯ ಜನರಿಗೆ ಗೊತ್ತಿರಲಿಲ್ಲ. ಹೌದು, ಅವರ ಫೇಸ್ಬುಕ್ ಪೋಸ್ಟ್ ಅನ್ನು ಅವರವರ ಫ್ರೆಂಡ್ಸ್ಗಳು ಯಾರ್ಯಾರು ಶೇರ್ ಮಾಡಿದ್ದಾರೆ ಅಷ್ಟು ಮಂದಿ ನೋಡ್ತಾ ಇದ್ರು. 1,000 ಜನ 2,000 ಜನ ನೋಡ್ತಾ ಇದ್ರು. ಈಗ ಇದು ವಿಷಯ ಸಾರ್ವಜನಿಕವಾಯಿತು. ಶ್ವೇತಾ ಪೂಜಾರಿ ಅವರ ಮೇಲೆ ಕೇಸ್ ಆಯಿತು ಅಂತ ಹೇಳಿದ್ರೆ ಶ್ವೇತಾ ಪೂಜಾರಿ ಅವರ ಮೇಲೆ ಯಾಕೆ ಕೇಸ್ ಆಯಿತು ಅಂತ ಪ್ರಶ್ನೆ ಬರುತ್ತೆ. ಆಗ ಸಾರ್ವಜನಿಕರು ಅದರ ಬಗ್ಗೆ ಕುತೂಹಲ ಕೊಡ್ತಾರೆ. ಈಗ ಸಾರ್ವಜನಿಕರಲ್ಲಿ ಬರುವಂತ ಭಾವನೆ ಏನು? ಇದು ಕಾಂಗ್ರೆಸ್ ಸರ್ಕಾರ ಉದ್ದೇಶಪೂರ್ವಕವಾಗಿಯೇ ಭಾರತೀಯ ಜನತಾ ಪಕ್ಷದ ಮುಖಂಡರ ಮೇಲೆ ಸುಳ್ಳು ಕೇಸು ದಾಖಲಿಸಿಕೊಳ್ತಾ ಇದೆ, ಅವರನ್ನು ಮಟ್ಟ ಹಾಕಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ ಎನ್ನುವಂತ ಭಾವನೆ ಅರ್ಥದೆ. ಈಗಾಗಲೇ ರಾಜ್ಯ ಸರ್ಕಾರದ ಮೇಲೆ ಸಾರ್ವಜನಿಕರಲ್ಲಿ ಬೇರೆ ಬೇರೆ ರೀತಿಯ ಭಾವನೆಗಳಿವೆ. ಆ ಭಾವನೆಗಳ ಜೊತೆಗೆ ಈ ಭಾವನೆಯೂ ಸೇರಿಕೊಂಡರೆ ಅದು ಸರ್ಕಾರದ ಮೇಲೆ ಒಂದು ಕಪ್ಪು ಚುಕ್ಕೆ. ಈಗ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಇದನ್ನು ಯಾವ ರೀತಿಯಲ್ಲಿ ಬೇಕಾದರೂ ಸಮರ್ಥಿಸಿಕೊಳ್ಳಲಿ, ಅದರ ಕಾರ್ಯಕರ್ತರು ಯಾವ ರೀತಿಯಲ್ಲೂ ಬೇಕಾದರೂ ಸಮರ್ಥಿಸಿಕೊಳ್ಬಹುದು. ಆದರೆ ವ್ಯಾಪಕವಾಗಿರುವ ಭಾವನೆಗಳನ್ನು ನಾವು ಗೌರವಿಸುವುದೇ ಆದರೆ ಇಂತಹ ಘಟನೆಗಳು ಪಕ್ಷದ ಇಮೇಜಿಗೆ ಧಕ್ಕೆ ತರ್ತದೆ, ಖಂಡಿತವಾಗಿ ಧಕ್ಕೆ ತರ್ತದೆ. ಯಾಕಂದ್ರೆ ಈ ಹಿಂದೆ ಸಹ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ನೀವು ಹಿಂದುತ್ವದ ಫ್ಯಾಕ್ಟ್ರಿ ಅಂತ ಹೇಳ್ತಾ ಇದ್ರಿ. ಕಾಂಗ್ರೆಸ್ನವರು ಅದನ್ನೇ ಹೇಳ್ತಾ ಇದ್ದದ್ದು, ಹಿಂದುತ್ವದ ಫ್ಯಾಕ್ಟ್ರಿ ಅಂತ ಹೇಳಿ. ಅಂತ ಹಿಂದುತ್ವದ ಫ್ಯಾಕ್ಟರಿಯಲ್ಲಿ 2013ರಲ್ಲಿ ಕಾಂಗ್ರೆಸ್ ಅಭೂತಪೂರ್ವವಾಗಿ ಜಯಗಳಿಸಿತ್ತಲ್ಲ. ಆಗ ಹಿಂದುತ್ವ ಇರಲಿಲ್ವಾ? ಇತ್ತಲ್ಲವಾ? ಇತ್ತು. ಆ ಸಂದರ್ಭದಲ್ಲಿ ಅದನ್ನು ಉಳಿಸಿಕೊಳ್ತಾ ಹೋದ್ರೆ ಇಲ್ಲಿ ಸಮಸ್ಯೆ ಇರ್ತಿರ್ಲಿಲ್ಲಲ್ಲ. ಅದು ಯಾಕೆ ಉಳಿಸ್ಕೊಳ್ಳಿಲ್ಲ ನೀವು? ಆ ಸಂದರ್ಭದಲ್ಲಿ 2013ರಲ್ಲಿ ಅಷ್ಟೋ ಮಂದಿ MLAಗಳು ಇಲ್ಲಿ ಆರಿಸಿಕೊಂಡ್ರು. ಸುಳ್ಳೆ ಬಿಟ್ರೆ ಮತ್ತೆಲ್ಲ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ MLAಗಳು ಇದ್ದದ್ದು. ಸುಳ್ಳೆ ಬಿಟ್ರೆ ಮತ್ತೆಲ್ಲ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ MLAಗಳು ಇದ್ದದ್ದು. ಆ ಸಂದರ್ಭದಲ್ಲಿ ಆ ಹಿಂದುತ್ವದ ಫ್ಯಾಕ್ಟರಿಯನ್ನು ಉಳಿಸ್ಕೊಳ್ಬೋದಿತ್ತಲ್ಲ, ಉಳಿಸ್ಕೊಳ್ಳಿಲ್ಲ. ಪರಿಣಾಮ ಏನಾಯಿತು? 18ರಲ್ಲಿ ವ್ಯತಿರಿಕ್ತ ಫಲಿತಾಂಶ ಬಂತು. 23ರಲ್ಲಿ ಅದು ರಿಪೀಟ್ ಆಯಿತು. ನೀವು ಹಿಂದುತ್ವ ಫ್ಯಾಕ್ಟ್ರಿ ನಿಮ್ಮ ಕೈಯಲ್ಲಿ ಇತ್ತಲ್ಲ, ಇಡೀ ಫ್ಯಾಕ್ಟ್ರಿ ಇತ್ತಲ್ಲ. ಮೂಲೆಯ ಒಂದು ಸುಳ್ಯದ ಒಂದು ವಿಧಾನಸಭಾ ಕ್ಷೇತ್ರ ಬಿಟ್ಟು ಮತ್ತೆ ಎಲ್ಲ ಕಾಂಗ್ರೆಸ್ ಕೈಯಲ್ಲಿ ಇತ್ತಲ್ಲ. ಅದನ್ನು ಯಾಕೆ ಉಳಿಸಿಕೊಳ್ಳಿಲ್ಲ? ನಿಮಗೆ ಉಳಿಸಿಕೊಳ್ಳಿಕ್ಕೆ ಆಗದ್ದು ಯಾಕೆಂತ ಹೇಳಿದರೆ ನಿಮ್ಮಲ್ಲಿರುವ ಕೀಳಿನಿಮೆ. ನೀವು ಯಾವುದೋ ಒಂದು ವಿಚಾರದಲ್ಲಿ ನೀವು ಹಿಂದೂಗಳಿಗೆ
ಸರಿಯಾದ ರೀತಿಯಲ್ಲಿ ಮ್ಯಾನೇಜ್ ಮಾಡದೇ ಇರುವುದರಿಂದ ಯಾವುದೋ ಒಂದು ಕೋಮನ್ನು ತುಷ್ಟೀಕರಣ ಮಾಡಿದ ಕಾರಣಕ್ಕಾಗಿ ಅಂತೇಳಿ ಆ ಕಾರಣಕ್ಕಾಗಿ ನಿಮ್ಮ ಮೇಲಿದ್ದ ವಿಶ್ವಾಸವನ್ನು ನೀವು ಕಳ್ಕೊಂಡಿರಿ. ಆದ್ರಿಂದಾಗಿ ಪಕ್ಷ ಸ್ವಲ್ಪ ವೀಕ್ ಆಗಿದೆ. ಆದ್ರಿಂದಾಗಿ ಇಲ್ಲಿ ಹಿಂದುತ್ವ ಫ್ಯಾಕ್ಟ್ರಿ ನಿಮ್ಮ ಕೈಯಲ್ಲಿದ್ದಾಗ ನೀವೇನು ಮಾಡಿದಿರಿ ಆ ಫ್ಯಾಕ್ಟ್ರಿಯನ್ನು? ಈಗಂತ ಹೇಳಿದ್ರೆ ಸರ್, ಹಿಂದುತ್ವದ ಪರ ಹೋರಾಟ ಮಾಡುವವರನ್ನು ದಮನಿಸುವ ಹೀನ ಕೆಲಸ ಕಾರ್ಯಕ್ಕೆ ಕಾಂಗ್ರೆಸ್ ಕೈ ಹಾಕ್ತಿದೆ ಅಂತ ಹೇಳುವ ಆರೋಪ ಕೂಡ ಕೇಳಿ ಬರ್ತದೆ. ಈಗ ಆ ಆರೋಪವೇ ಇರುವುದು ಅದೇ. ನೀವು ಸರ್ಕಾರಿ ಯಂತ್ರವನ್ನು ದುರುಪಯೋಗ ಪಡಿಸಿಕೊಳ್ತಾ ಇದ್ದೀರಿ ಅಂತ ಹೇಳಿ. ಸರ್ಕಾರಿ ಯಂತ್ರವನ್ನು ನೀವು ದುರುಪಯೋಗ ಪಡಿಸಿಕೊಳ್ತಾ ಇದ್ದೀರಿ ಅಂತ. ಸರ್ಕಾರಿ ಯಂತ್ರ ಅಂದ್ರೆ ಯಾವುದು? ಅದು ಪೊಲೀಸ್ ಇಲಾಖೆ ಇರ್ಬೋದು, ಕಂದಾಯ ಇಲಾಖೆ ಇರ್ಬೋದು. ಇದು ಎಲ್ಲ ಜನಸಾಮಾನ್ಯರೊಂದಿಗೆ ಅತ್ಯಂತ ನಿಕಟವಾಗಿರುವಂತ ಸರ್ಕಾರಿ ಇಲಾಖೆಗಳು. ಆ ಇಲಾಖೆಗಳನ್ನು ನೀವು ದುರುಪಯೋಗ ಪಡಿಸಿಕೊಳ್ತಾ ನೀವು ಅಮಾಯಕರ ಮೇಲೆ ಕೇಸುಗಳನ್ನು ದಾಖಲಿಸಿಕೊಳ್ಳುವುದು, ಅವರಿಗೆ ಹಿಂಸೆ ಮಾಡೋದು, ಇದೆಲ್ಲವನ್ನು ಮಾಡ್ತಾ ಇದ್ದೀರಿ. ಇದರಿಂದಾಗಿ ಕಾಂಗ್ರೆಸ್ಸಿನ ಮೇಲೆ ಮತ್ತು ಕಾಂಗ್ರೆಸ್ಸಿನ ಮುಖಂಡರ ಮೇಲೆ ಜನಸಾಮಾನ್ಯರಿಗೆ ಒಂದು ರೀತಿಯ ಭ್ರಮ ನಿರಸನ ಆಗಿದೆ ಅಂತ ಹೇಳೋದು. ಮತ್ತೆ ಇಂತಹ ಒಂದು ಪ್ರವೃತ್ತಿಯನ್ನು ನೀವು ಮುಂದುವರಿಸಿದಂತೆ ಅದರ ಲಾಭ ಆಗುವುದು ಬಿಜೆಪಿಗೆ ಹೊರತು ನಿಮಗೆ ಅಲ್ಲ. ಇದರ ಲಾಭ ಬಿಜೆಪಿಗೆ ಆಗುವುದು. ಅದರ ಬಗ್ಗೆ ವಿಸ್ತೃತವಾಗಿ ಮಾತಾಡುವಂತ ಅನಿವಾರ್ಯತೆ ಇದೆ ಆ ವಿಚಾರದಲ್ಲಿ. ಅದು ಮುಂದಿನ ದಿನಗಳಲ್ಲಿ ಯಾವತ್ತಾದ್ರೂ ಅದನ್ನು ಮಾತಾಡೋದು. ಯಾಕೆ ಇಲ್ಲಿ ಕಾಂಗ್ರೆಸ್ ಅಧಪತನಕ್ಕೆ ಹೋಯಿತು ಎನ್ನುವುದರ ಬಗ್ಗೆಯೇ ಮಾತಾಡಲಿಕ್ಕೆ ಹಲವಾರು ವಿಚಾರಗಳಿವೆ. ಅದನ್ನು ಇನ್ನೊಂದು ಸಂದರ್ಭಗಳಲ್ಲಿ ಅದನ್ನು ವಿವರಿಸಿಕೊಂಡು ಹೋಗ್ಬೋದು. ಈಗಂತ ಹೇಳಿದ್ರೆ ಕೊಲೆ ಕೃತ್ಯಗಳ ಬಗ್ಗೆ ಪ್ರಶ್ನಿಸಿದ್ರೆ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಏನಾದ್ರು ಧಕ್ಕೆ ಬರುತ್ತಾ ಅಂತೇಳಿ ನೋಡಿ. ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂದ ಮೇಲೆ ಸಾಂವಿಧಾನಿಕವಾಗಿ ನಿಮಗೆ ರಕ್ಷಣೆ ಸಿಗುತ್ತದೆ ಎನ್ನುವುದಾದರೆ ನೀವು ಇನ್ನೊಬ್ಬರನ್ನು ಅವಹೇಳನ ಮಾಡುವುದು ನಿಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಲ್ಲ. ಸುರಿಗಳು ಅರ್ಥ ಮಾಡಿಕೊಳ್ಬೇಕು. ಇನ್ನೊಬ್ಬರನ್ನು ಅವಹೇಳನ ಮಾಡುವುದು ನಿಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಲ್ಲ. ನಾವು ಏನೂ ಹೇಳಿದ್ರು ಅದಕ್ಕೆ ಒಂದು ಸಾಂವಿಧಾನಿಕ ರಕ್ಷಣೆ ಇದೆ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಎನ್ನುವ ವಿಚಾರದ ಅಡಿಯಲ್ಲಿ ಅಂತ ನೀವು ಭಾವಿಸುವುದೇ ಅದೇ ಮೊದಲ ತಪ್ಪು. ನಾವು ಒಬ್ಬರನ್ನು ಟೀಕೆ ಮಾಡುವುದಾದ್ರೆ ನೀವು ರಚನಾತ್ಮಕವಾಗಿ ಟೀಕೆ ಮಾಡಿ, ಅವ ಮಾಡಿದ ತಪ್ಪನ್ನು ನೀವು ಸಮಾಜಕ್ಕೆ ಎತ್ತಿ ತೋರಿಸಿ. ಅದು ನಿಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಒಳಗೆ ಬರುತ್ತೆ. ಆದರೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ ಅಂತ ಹೇಳಿ ಇನ್ನೊಬ್ಬನ ಮಾನಹರಣ ಮಾಡುವುದು, ವೈಯಕ್ತಿಕವಾಗಿ ನಿಂದಿಸುವುದು, ತೇಜೋವಧೆ ಮಾಡುವುದು ಅದು ಕ್ರಿಮಿನಲ್ ಅಫೆನ್ಸ್ ಆಗ್ತದೆ. ಅದು ನೀವು ಸಾರ್ವಜನಿಕವಾಗಿ ಮಾತಾಡಿ, ಫೇಸ್ಬುಕ್ಕಲ್ಲಿ ಬರೀರಿ, ಬೇರೆ ಯಾವುದೇ ವಿಚಾರದಲ್ಲಿ ಇದು ಮಾಡಿ. ಒಬ್ಬನ ತಪ್ಪನ್ನು ನೀವು ಎತ್ತು ತೋರಿಸಿ, ಅದು ನಿಮ್ಮ ಹಕ್ಕು. ನಿಮಗೆ ರೈಟ್ಸ್ ಇದೆ, ಸಾಂವಿಧಾನಿಕವಾಗಿ ನಿಮಗೆ ಹಕ್ಕುಗಳಿವೆ, ಅದನ್ನು ಮಾಡ್ಬೋದು. ಅದು ಬಿಟ್ಟು ನೀವು ವೈಯಕ್ತಿಕ ವಂಚೆಗಾಗಿ, ನಿಮ್ಮ ಸ್ವಲಾಭಕ್ಕಾಗಿ ನೀವು ಮಾಡುವುದು ಅಕ್ಷಮ್ಯ ಅಪರಾಧ. ಅದನ್ನು ಅರ್ಥ ಮಾಡ್ಕೊಳ್ಬೇಕು. ನಮಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ ಅಂತ ಹೇಳಿಕೊಂಡು ನಾವು ಯಾರಿಗೂ ಬೈತಾ ಇರೋದಾ? ಅದು ಸರಿಯಾ? ಸಾಮಾಜಿಕವಾಗಿ ಸರಿಯಲ್ಲ. ಅದರಿಂದಾಗಿ ಅಂತಹ ಒಂದು ಧೈರ್ಯವನ್ನು ನೀವು ಯಾವತ್ತೂ ಇಟ್ಟುಕೊಳ್ಬೇಡಿ. ಯಾಕಂದರೆ ಅದು ಅಭ್ಯಾಸ ಆಗಿ ಹೋಗ್ತದೆ. ನಿಮಗೆ ಎದುರು ಉತ್ತರ ಕೊಡಲಿಕ್ಕೆ ಸಾಧ್ಯ ಇಲ್ಲದವರಿಗೆ ಕೂತ್ಕೊಂಡು ಬೈಯೋದು ನಮಗೆ ಒಂದು ಚಾಳಿಯಾಗಿ ಹೋಗಿದೆ. ಮಂಗಳೂರಲ್ಲಿ ಕೂತುಕೊಂಡು ಮೋದಿಯವರಿಗೆ ಬೈಯೋದು, ಮೋದಿಯವರೇನು ಕೇಳ್ತಾರ ಅದನ್ನು? ಇಲ್ಲ. ಇವನು ಮತ್ತೊಬ್ಬರ್ತ ಹೇಳುದು ಹೇಗೆ ಮೋದಿಗೆ ಬೈದದ್ದು ಅಂತೇಳಿ. ಅದೇ ಎದುರಿದ್ದವನಿಗೆ ಬೈದ್ರೆ ಅವ ಆಗಲೇ ಪ್ರತಿರೋಧ ತೋರ್ತಾನೆ. ಅದು ಗೊತ್ತಿರ್ತದೆ ಇವನಿಗೆ. ನಿಮಗೆ ಧೈರ್ಯ ಇರುವುದು ಎಲ್ಲಿ ಗೊತ್ತಾ ನಿಮಗೆ? ನೀವು ಎಲ್ಲ ಒಂದು ಅಜ್ಞಾತ ಸ್ಥಳದಲ್ಲಿ ಇದ್ದುಕೊಂಡು ಯಾವುದೋ ಫೇಕ್ ಐಡಿಯನ್ನು ಇಟ್ಟುಕೊಂಡು ನೀವು ಯಾರಿಗಾದರೂ ಉನ್ನತ ಸ್ಥಾನದಲ್ಲಿದ್ದವರಿಗೆ ಬೈಯುವುದು ಮತ್ತು ನಾವು ನಮ್ಮ ಬೆನ್ನನ್ನೇ ನಾವೇ ತಟ್ಟಿಕೊಳ್ಳುವುದು, ಇದು ಅತ್ಯಂತ ಡೇಂಜರಸ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಇವತ್ತಿನ ಸುದ್ದಿ ಕಾರ್ಯಕ್ರಮ ಮುಗಿಸುವಂತ ಗೊತ್ತಾಗಿದೆ. ಥ್ಯಾಂಕ್ ಯು ಸೋ ಮಚ್ ಸರ್, ನಮ್ಮ ಜೊತೆ ಇದ್ದು ಮಾಹಿತಿಯನ್ನು ನೀಡಿದ್ದಕ್ಕೆ. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಸುದ್ದಿ ಒಂದು ಗುದ್ದು ನೇರ ಪ್ರಸಾರದ ಕಾರ್ಯಕ್ರಮ. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗೆ ನೋಡ್ತಾ ಇರಿ V4 ನ್ಯೂಸ್.